ನಮಸ್ತೆ ಸರ್. ನಮಸ್ತೆ. ಯಕ್ಷಗಾನ, ತೆಂಕುತಿಟ್ಟು ಯಕ್ಷಗಾನದ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನು ನಿಮ್ಮ ಹತ್ರ ಕೇಳಿ ತಿಳಿದುಕೊಳ್ಳುವ ಒಂದು ಉದ್ದೇಶ. ಸಂತೋಷ. ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಒಂದು ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ ಸರ್. ನನ್ನ ಪೂರ್ವಜರಿಂದಲೇ ಯಕ್ಷಗಾನ, ಸಂಗೀತ ಇತ್ಯಾದಿ ಕಲೆಗಳಲ್ಲಿ ಅಭಿರುಚಿ ಇದ್ದಂಥ ವ್ಯಕ್ತಿಗಳು. ಅದರಲ್ಲಿ ಯಕ್ಷಗಾನದ ಬಗ್ಗೆ ಹೇಳುವುದಾದರೆ ನನಗೆ ಅದರ ಮೇಲೆ ಹೆಚ್ಚಿನ ಅಭಿರುಚಿ ಬರುವುದಕ್ಕೆ ಕಾರಣ ನನ್ನ ಅಜ್ಜನ ಮನೆಯ, ನನ್ನ ತಾಯಿಯ ತಂದೆ ಮನೆಯ ರಕ್ತ ಎಂಬುದಾಗಿ ಹೇಳ್ಬೋದು. ತಾಯಿ ರಕ್ತದಿಂದ ಯಾಕೆ ಹೇಳ್ತೇನೆ ಅಂದರೆ, ನನ್ನ ಅಜ್ಜನ ಮನೆಯಲ್ಲಿ ಪ್ರತಿಯೊಂದು ವ್ಯಕ್ತಿಗಳು ಕೂಡ ಯಕ್ಷಗಾನದಲ್ಲಿ ಭಾಗವಹಿಸಿದಂಥ ವ್ಯಕ್ತಿಗಳು. ಆ ನಿಟ್ಟಿನಲ್ಲಿ ಬಹುಶಃ ನನಗೆ ಅದರ ಮೇಲೆ ಹೆಚ್ಚು ಅಭಿರುಚಿ ಬಂದಿತ್ತಿರಬೇಕು. ಮತ್ತು ತಾವು ಯಕ್ಷಗಾನದ ಯಾವುದೇ ಅಂಗಗಳನ್ನು ಕಲಿಯುವ ಪ್ರಯತ್ನ ಯಾವ ಸಮಯದಿಂದ ಮಾಡಿದ್ರಿ? ಯಾವ ಸಮಯದಿಂದ ನೀವು ಕಲೀಲಿಕ್ಕೆ ಶುರು ಮಾಡಿದ್ರಿ? ಯಕ್ಷಗಾನದ ಬಗ್ಗೆ ನಾನು ಕಲಿಯುವುದಕ್ಕೆ ಅಭಿರುಚಿ ತೋರಿಸಿದ್ದು ಹೈಸ್ಕೂಲ್ ಕಲಿಯುವ ಹಂತದಲ್ಲಿ. ಯಕ್ಷಗಾನದ ಬಗ್ಗೆ ಅಭಿರುಚಿ ಇದ್ದ ಕಾರಣದಿಂದ ಶಾಲೆಗೆ ಹೋಗುವಾಗಲೇ ನಾನು ಎಲ್ಲಿ ಒಂದು ಯಕ್ಷಗಾನ ತಾಳಮದ್ದಳೆ ಆಗಲಿ, ಬಯಲಾಟ ಆಗಲಿ ಅಥವಾ ಮೇಳಗಳ ತಂಡಿನ ಆಟಗಳಾಗಲಿ ಆದಷ್ಟು ಬಿಡದೆ ಹೋಗ್ತಾ ಇದ್ದೆ. ಹಾಗೂ ಅದನ್ನು ನೋಡಿ ಅದರ ಬಗ್ಗೆ ಬಲ್ಲವರಲ್ಲಿ ವಿಮರ್ಶೆ ಮಾಡಿಕೊಂಡು ತಾನು ತಿಳುಕೊಳ್ಳುವುದಕ್ಕೆ ಇನ್ನೂ ಕೂಡ ಹೆಚ್ಚು ಇದೆ ಎನ್ನುವಂಥ ಆ ಹುಮ್ಮಸ್ಸಿನಿಂದ ಕೆಲವೊಂದೆಡೆಗಳಲ್ಲಿ ಕಲಾವಿದರ ಕೊರತೆ ಎಲ್ಲ ಇರುವ ಹೊತ್ತಿಗೆ ಚೌಕಿಯಲ್ಲಿ ಹೋಗಿ ನಿಂತು, ಆಗ ನಾನು ನಾಟ್ಯ ಎಲ್ಲ ಕಲ್ತವಲ್ಲ, ಬಣ್ಣ ಹಾಕಿ ಹಾಗೆ ಹೋಗಿ ಏನೋ ಸರಿಯೋ ತಪ್ಪೋ ಅಂತ ನನಗೆ ತಿಳಿದಾಗ ಮಾಡುವಂತ ಹೇಳುವ ಸಂದರ್ಭ ಇತ್ತು ಕೆಲವೊಂದು. ಹೌದು ಹೌದು ಹೌದು. ಆಗ ನಾನು ಹೋಗಿ ಆ ರೀತಿ ವೇಷ ಮಾಡಿದ್ದೆಲ್ಲುಂಟು. ನೋಡಿದ್ದನ್ನು ಅದು ಸರಿ ಅಂತಲ್ಲ, ತಪ್ಪೇದು, ಆದರೂ ಕೂಡ ಅಂಥ ಅಭಿರುಚಿ ಇತ್ತು. ಕೊನೆಗೆ ಈ ರೀತಿ ನಾವು ನಡ್ಕೊಳ್ಳೋದು ಸರಿಯಲ್ಲ ಎಂಬ ನಿರ್ಧಾರದಿಂದ ನಾನು ಧರ್ಮಸ್ಥಳ ಕೇಂದ್ರಕ್ಕೆ ಹೋಗಿ ನಮ್ಮ ಶ್ರೀಯುತ ಕಗ್ಗಲ್ಲು ವಿಶ್ವೇಶ್ವರ ಭಟ್ರ ಹಾಗೂ ಸೂರ್ಯನ ಮೇಲೆ ಗೋವಿಂದ ಭಟ್ರ ಅವರನ್ನು ಗುರುಗಳಾಗಿ ಸ್ವೀಕರಿಸಿ ಅಲ್ಲಿ ಯಕ್ಷಗಾನ ತರಬೇತಿಯನ್ನು ಅವರಿಂದ ಪಡ್ಕೊಂಡರು. ಅಂದರೆ ಯಾವ ತರಬೇತಿ? ನಾಟ್ಯ ತರಬೇತಿ ಅಥವಾ? ನಾಟ್ಯ ತರಬೇತಿ. ನಾಟ್ಯ ತರಬೇತಿಗೆ ನನಗೆ ಗುರುಗಳವರಿದ್ದರು. ಮತ್ತು ಚೆಂಡೆ ಮತ್ತು ಮದ್ದಳೆಗೆ ಈಗ ಅವರು ದಿವಂಗತರಾಗಿದ್ದಾರೆ, ಏರಿಕ್ಕಳ ಶ್ರೀನಿವಾಸರಾಯರು ಅಂತ ಹೇಳಿ, ಅದು ನಮ್ಮ ಮನೆ ಪಕ್ಕದಲ್ಲೇ ಇದ್ದರು. ಅವರು ಒಂದು 2 ಕಿಲೋಮೀಟ್ರು ಅಂತರದಲ್ಲಿ ಇದ್ದರು. ಅವರ ಮನೆಗೆ ಹೋಗಿ ಚೆಂಡೆ ಮದ್ದಳೆ ಅಭ್ಯಾಸ ಮಾಡಿದರು. ಈ ನಾಟ್ಯಾಭ್ಯಾಸ ಮಾಡಿದ ಮೇಲೆ ಕಟೀಲು ಮೇಳಕ್ಕೆ ಹೋದೆ ನಾನು. ಕಟೀಲು ಮೇಳದಲ್ಲಿ 6 ವರ್ಷ ಇದ್ದೇವೆ. 3 ವರ್ಷ ಸಂಗೀತ ಭಾಗವತಿಗೆ ಮಾಡಿಕೊಂಡಿದ್ದೆ, ಸಂಗೀತ ಮತ್ತು ಭಾಗವತಿಗೆ 3 ವರ್ಷ ವೇಷ ಮಾಡಿಕೊಂಡಿದ್ದೆ. ಅದರ ನಂತರ ಏನಾಯ್ತು ಅಂದರೆ, 3 ವರ್ಷ ಭಾಗವತಿಕೆ ಮಾಡ್ತಾ ಇದ್ರಲ್ಲ, ಭಾಗವತಿಕೆಗೆ ನಿಮಗೆ ಗುರುಗಳು ಯಾರು? ಭಾಗವತಿಗೆ ನನಗೆ ಅವರು ಕೂಡ ಈಗ ದಿವಂಗತರಾಗಿದ್ದಾರೆ, ನೆಲ್ಲಿಕುಂಜೆ ನಡುಮನೆ ದತ್ತಪ್ಪರೈಗಳು. ಅವರು ನನಗೆ ಭಾಗವತಿಗೆ, ಅವರು ನನ್ನ ಮನೆಗೆ ಬಂದವರು ನನಗೆ ಪಾಠ ಮಾಡಿದ್ದಾರೆ. ಅಂದರೆ ಮೊದಲು ನೀವು ನಾಟ್ಯಾಭ್ಯಾಸವನ್ನು ಮಾಡಿ ಕೇಂದ್ರದಿಂದ, ಆ ನಂತರ ಚೆಂಡೆ ಮದ್ದಳೆ ಕಲಿತು, ಆ ನಂತರ ಭಾಗವತಿಕೆಯನ್ನು ಕೂಡ ಕಲ್ತ್ರಿ. ಇದು ಎಲ್ಲ ಆದ ನಂತರ ನೀವು ಕಟೀಲು ಮೇಳಕ್ಕೆ ಸೇರಿದ್ದು? ಹೌದು. ಕಟೀಲು ಮೇಳದಲ್ಲಿ ಮತ್ತೆ ನಾನು ಪ್ರಧಾನವಾಗಿ ಬಿಡುವುದಕ್ಕೆ ಕಾರಣ ಏನು ಅಂದರೆ, ಮನೆಯಲ್ಲಿ ನನ್ನ ಮಾತೃಶ್ರೀಯವರು ನಿಧನ ಹೊಂದಿದ್ರು. ಆಗ ಮನೆಯಲ್ಲಿ ನಾನು ಮತ್ತು ನನ್ನ ತಂದೆ 3 ಜನ ಇದ್ದರು. ಆಗ ಮನೆಯ ಸ್ವಲ್ಪ ತೊಂದರೆಯಿಂದಾಗಿ ಹಾಗೆ ಒಂದು ಕಾರಣಕ್ಕೆ ಬಿಟ್ಟೆ ನಾನು. ಇದು ನಿಮ್ಮ ಒಂದು ಯಕ್ಷಗಾನ ಕ್ಷೇತ್ರಕ್ಕೆ ಬಂದಿರುವ ಹಿನ್ನೆಲೆ. ಹೌದು. ಈಗ ಯಕ್ಷಗಾನ ಕ್ಷೇತ್ರವನ್ನು ಮೊದಲು ನೀವು ವೃತ್ತಿಯಾಗಿ ಆರಿಸಿಕೊಂಡವರು, ಆ ನಂತರ ಕಾರಣಾಂತರದಿಂದ ಈಗ ನೀವು ಹೇಳಿದ ಹಾಗೆ ನೀವು ಆ ವೃತ್ತಿಯನ್ನಾಗಿ ಅದನ್ನು ಬಿಟ್ಟು ಪ್ರವೃತ್ತಿಯನ್ನಾಗಿ ಅದನ್ನು ಸ್ವೀಕರಿಸಿಕೊಂಡು ಈಗ ಬಂದಿದ್ದೀರಿ.
ಆ, ಈಗ ಒಂದು ವೇಳೆ ಯಕ್ಷಗಾನ ಕ್ಷೇತ್ರದ ಬಗ್ಗೆ ನಿಮಗೆ ಏನೂ ಆಸಕ್ತಿ ಇಲ್ಲದೆ ಇರ್ತಿದ್ರಿ, ನೀವು ಯಾವ ಕ್ಷೇತ್ರದಲ್ಲಿ ನೀವು ಇರ್ತಿದ್ರಿ? ಯಕ್ಷಗಾನ ಕ್ಷೇತ್ರದಲ್ಲಿ ಆಸಕ್ತಿ ಇಲ್ಲದಿರ್ತಿದ್ರೆ ಬಹುಶಃ ನಮ್ಮ ಕುಲಕಸಬು ಮಾಡ್ತಾ ಇದ್ನೇನೋ. ಅಲ್ಲ, ಅದು ಈಗಲೂ ನೀವು ಮಾಡ್ತಾ ಇದ್ದೀರಲ್ಲ. ಹೌದೌದು. ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿಯೇ, ಅಂದರೆ ಜೀವನ ನಿರ್ವಹಣೆಗಾಗಿಯೇ ಅದನ್ನು ಆಯ್ಕೆ ಮಾಡುವಂತಹ ಯುವಕರಿಗೆ ನಿಮ್ಮ ಸಲಹೆ ಏನು? ಅಂದರೆ ಯಾವ ಮನೋಧರ್ಮದಿಂದ ಅವರು ಬಂದರೆ ಅವರಿಗೂ ಏಳಿಗೆ ಆಗಬೇಕು, ಕಲೆಗೂ ಒಂದು ಏಳಿಗೆ ಆಗಬೇಕು, ಈ ರೀತಿಯಾದಂತಹ ಯಾವ ಮನೋಧರ್ಮದಿಂದ ಅವರು ಬರಬೇಕು? ಜೀವನೋಪಾಯಕ್ಕಾಗಿ ಒಂದು ಕೆಲಸವನ್ನು ಆರಿಸಿಕೊಳ್ಳುವುದು ಸರಿ, ಆದರೆ ನಾವು ಜೀವನೋಪಾಯಕ್ಕಾಗಿ ಆರಿಸಿಕೊಂಡಂತಹ ಕ್ಷೇತ್ರ ಹಾಳಾಗಬಾರ್ದು. ಅದರ ಬಗ್ಗೆ ಗೌರವ ಇರಬೇಕು, ಅದರ ಮೇಲೆ ಗೌರವ ಇರಬೇಕು. ಅದರಿಂದಾಗಿ ಬೇರೆ ಬೇರೆ ರೀತಿಯಲ್ಲಿ 10 ಜನ ಉಪಯೋಗ ಪಡೆಯುವಾಗ ನಮ್ಮಿಂದಾಗಿ ಅದು ಹಾಳಾದರೆ ಅವರಿಗೆ ಆ ಉಪಯೋಗ ಸಿಗುವುದಿಲ್ಲ. ಯಕ್ಷಗಾನ ಅಂದರೆ ಇಷ್ಟೇ ಅಂತ ತಿಳಿತಾರೆ. ಅದಕ್ಕೆ ಹೋಗುವಂತಹ ಕಲಾವಿದ ಯಾರೇ ಆಗಲಿ, ಭಾಗವತ ಆಗಲಿ, ಹಿಮ್ಮೇಳದವರಾಗಲಿ ಅಥವಾ ವೇಷಧಾರಿಯಾಗಲಿ ಆಸ್ಪದ ಮಾಡಿಕೊಡಬಾರ್ದು. ಅಂದರೆ ಶ್ರದ್ಧೆ ಇರಬೇಕು, ಅದರ ಬಗ್ಗೆ ಗೌರವ ಇರಬೇಕು. ನಮ್ಮನ್ನು ಕರೆದವರ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಬೇಕು. ನಾವು ಯಾಕಾಗಿ ಹೋಗಿದ್ದೆ ಎನ್ನುವಂತಹ ಖಚಿತತೆ ಬೇಕು. ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ ಅಂತ ನಾವು ಏನು ಹೇಳ್ತೇವೆ, ಇದರ ಗುಣಲಕ್ಷಣಗಳನ್ನ ಬಗ್ಗೆ ಸ್ವಲ್ಪ ಉದಾಹರಣೆ ಸಮೇತ ಹೇಳ್ತೀರಾ? ಸಾಂಪ್ರದಾಯಿಕವಾಗಿ ಈಗ ಮೊದಲಿದ್ದ ಹಾಗೆ ಯಾರೂ ಹೆಚ್ಚಿನ ಕಡೆಗಳಲ್ಲಿ ಮಾಡುವುದಿಲ್ಲ. ಹೌದು. ಸಾಂಪ್ರದಾಯಿಕ ಅಂದರೆ ಕೆಲವೊಮ್ಮೆ ಈಗ ಒಂದು ಶೃಂಗಾರ ರಸವ ಅಥವಾ ವೀರರಸವ ಯಾವುದೇ ಆಗಲಿ ನವರಸಗಳಲ್ಲಿ ಮೊದಲು ನಾವು ನೋಡಿಕೊಂಡಿದ್ದ ಹಾಗೆ ಈಗ ಯಾರು ಮಾಡುವುದಿಲ್ಲ ಅದನ್ನು. ಹೌದು ಹೌದು. ಕಾರಣ ಯಾವ ಕಾರಣಕ್ಕಾಗಿ ಆ ರೀತಿ ನೀವು ನಡ್ಕೊಳ್ತೀರಿ ಎಂಬುದಾಗಿ ನಾನು ಕೆಲವೊಂದು ಕಲಾವಿದರಲ್ಲಿ ಕೇಳಿದ್ದಕ್ಕೆ ಅವರ ಉತ್ತರ ನನಗಷ್ಟು ಸಮಾಧಾನಕರ ಅಲ್ಲ ಅನ್ನುವುದಕ್ಕಿಂತಲೂ ತೃಪ್ತಿಕರ ಆಗಲಿಲ್ಲ. ಹೇಗೆ ಅದು? ಯಾವ ಉತ್ತರವನ್ನು ಅವರು ಕೊಟ್ಟರು? ಹೇಗೆ ಮೊದಲಿನ ಆ ಕ್ರಮದಲ್ಲಿ ಹೋದರೆ ಸಾಂಪ್ರದಾಯಿಕ, ಆ ಕ್ರಮದಲ್ಲೇ ಹೋದರೆ ಇವತ್ತದು ಯಾರಿಗೆ ಬೇಕು ಎಂಬುದಾಗಿ ಕೇಳ್ತಾರೆ. ಹೌದು. ಅಂದರೆ ಈಗ ಇದರ ಅರ್ಥ ಏನಾಗ್ತದೆ ಅಂತಂದರೆ, ಪ್ರೇಕ್ಷಕರಿಗೆ ಬೇಡವಾಗಿದೆ, ಅದರಿಂದಾಗಿ ನಾವು ಸಂಪ್ರದಾಯವನ್ನು ಬಿಡ್ತಾ ಇದ್ದೇವೆ, ಅದಕ್ಕೆ ನಾವು ಬೇರೆ ಏನಾದರೂ ಕೊಡ್ತೇವೆ ಅಂತ ಹೇಳಿದಾಗ ಆಗ್ತದೆ. ಅಲ್ಲ, ಅದನ್ನೇ ನಾನು ಆಕ್ಷೇಪಿಸೋದು. ಪ್ರೇಕ್ಷಕರಿಗೆ ಬೇಡ ಅನ್ನುವ ಕಾರಣಕ್ಕೋಸ್ಕರವಾಗಿ ನಾವು ಸಂಪ್ರದಾಯವನ್ನು ಬಿಟ್ಟೆವಂತಾದರೆ ನಮಗೆ ಮೌಲ್ಯ ಏನು ಬಂತು? ನಮಗೆ ಮೌಲ್ಯ ಬರುವುದಿಲ್ಲ. ಸರಿಯಾದ ಮಾತು ಹೇಳಿದ್ರಿ. ಹೌದು. ಒಂದು ನಾವು ಊಟ ಆಗಲಿ ಅಥವಾ ಒಂದು ತಿಂಡಿ ಆಗಲಿ ಅದು ಹೀಗೆ ಮಾಡುವುದು ನಿರ್ಣಯ. ಒಬ್ಬನಿಗೆ ಬೇಕು ಅಂತ ಹೇಳಿ ಅವನಿಗೆ ಬೇಕಾದ ಹಾಗೆ ಮಾಡಿಕೊಟ್ರೆ ಆ ತಿಂಡಿ ಆಗುವುದಿಲ್ಲ. ಹೆಸರು ಹೇಳ್ಬೋದು ಆ ತಿಂಡಿ ಅಥವಾ ಊಟ ಅಂತ. ಹೌದು. ಅಂದರೆ ನೀವು ಹೇಳಿದ್ದನ್ನು ಇನ್ನೂ ಸ್ಪಷ್ಟವಾಗಿ ಹೇಳುದಿದ್ರೆ, ಮೈಸೂರು ಪಾಕ್ ಮಾಡಲಿಕ್ಕೆ ಇಂತೆಂಥ ಕ್ರಮ ಅಂತ ಉಂಟು, ಇಂಥದ್ದನ್ನೆಲ್ಲ ಸೇರಿಸಿದ್ರೆ ಮೈಸೂರು ಪಾಕ್ ಆಗ್ತದೆ ಅಂತ ನಾವು ಹೇಳ್ತೇವೆ. ಅವನಿಗೊಬ್ಬನಿಗೆ ಅದು ಆಗುದಿಲ್ಲ ಅಂತ ಹೇಳಿ ನಾವು ಬೇರೆ ಏನೋ ಮಾಡಿದ್ರೆ ಮೈಸೂರು ಪಾಕಿನ ರೂಪ ಇರ್ತದೆಯೇ ಹೊರತು ಅದು ಮೈಸೂರು ಪಾಕ್ ಆಗಿ ಇರುವುದಿಲ್ಲ. ಅಂದರೆ ಯಕ್ಷಗಾನ ಕೂಡ ಇದೇ ರೀತಿ ಆಯಿತು. ಅಂದರೆ ಪ್ರೇಕ್ಷಕರಿಗೆ ಬೇಕಾಗಿ ನಾವು ಎಲ್ಲವನ್ನೂ ಬದಲಾವಣೆ ಮಾಡ್ತಾ ನಮಗೆ ಮನಸ್ಸಿಗೆ ಬಂದಾಗೆ ನಾವು ಮಾಡ್ತಾ ಹೋದರೆ ಯಕ್ಷಗಾನ ಅಲ್ಲದೆ ಅದು ಬೇರೆ ಇನ್ನೇನೋ ಆಗಿ. ಅದು ನಾನು ಪ್ರಥಮವಾಗಿ ನಿಮ್ಮಲ್ಲಿ ಹೇಳಿದಾಗೆ ಮೂಲಕ್ಕೆ ಧಕ್ಕೆ ಬಾರದ ಹಾಗೆ ವ್ಯವಹರಿಸಬೇಕು. ಕೆಲವೊಂದು ವೇಷ ಮಾಡುವಾಗಲೋ ಅಥವಾ ಇನ್ಯಾವುದೋ ಹಿಮ್ಮೇಳ ಯಾವುದೇ ಆಗಲಿ ಕಷ್ಟ ಆಗ್ತದೆ, ಕಷ್ಟ ಆಗುವುದಿಲ್ಲ ಅಂತಲ್ಲ. ಈಗ ಕಷ್ಟಪಡುವುದಕ್ಕೆ ಸ್ವಲ್ಪ ಹಿಂದೆ ಇಟ್ಟು ನಮಗೆ ಪ್ರತಿಫಲ ದೊಡ್ಡದು ಸಿಗಬೇಕೆಂಬ ಕಲಾವಿದರೇ ಹೆಚ್ಚಾದುದರ ಫಲ ಇವತ್ತು ನಮಗೆ ಯಕ್ಷಗಾನ ಏನಾಗ್ತದೋ ಎಂಬ ಭಾವನೆ ಬರ್ತದೆ. ಮತ್ತು ಇನ್ನೊಂದು ನನ್ನ ಅನಿಸಿಕೆ, ಅದನ್ನು ಸರಿಯ ತಪ್ಪ ಅಂತ ನೀವು ಹೇಳಬೇಕು, ಬಹಳ ಸಣ್ಣ ಸಮಯದಲ್ಲಿ ದೊಡ್ಡ ಕೀರ್ತಿ ಬರಬೇಕು ಎನ್ನುವಂತಹ ಅಭಿಲಾಷೆ ಕೂಡ ಇರಬಹುದು ಅಂತ ನನ್ನ ಅಭಿಪ್ರಾಯ. ಎಷ್ಟೋ ಮಂದಿಗೆ ಹಾಗಿರುವ ಹಾಗೆ ಕಾಣುತ್ತದೆ. ಯಕ್ಷಗಾನದ ಯಾವ ಎಲ್ಲ ಅಂಗಗಳನ್ನು ತಾವು ತಿಳಿದಿದ್ದೀರಿ? ಮತ್ತು ಮುಖ್ಯವಾಗಿ ನೀವು ಯಾವುದನ್ನು ಬಹಳ ಇಷ್ಟಪಟ್ಟು ಮಾಡ್ತೀರಿ ನೀವು?
ಯಕ್ಷಗಾನದಲ್ಲಿ ನಾನು ಇಷ್ಟವಾಗಿ ಎಂಬುದಾಗಿ ಹೇಳಿದರೆ ದೇಹದಲ್ಲಿ ಯಾವುದನ್ನು ಇಷ್ಟ ಅಂತ ಹೇಳಿದಾಗೆ ನನಗೆ ಯಾವುದನ್ನು ಬಿಡುವುದು ಯಾವುದನ್ನು ಹೇಳುವುದು ಎಂಬ ಸಮಸ್ಯೆಯೇ ಆಗ್ತದೆ ನನಗೆ. ಯಾಕೆಂದರೆ ನಾನು ಎಷ್ಟೋ ಕಡೆಗಳಲ್ಲಿ ಹೋದಲ್ಲಿ ಭಾಗವತಿಗೆ ಮಾಡಬೇಕು, ವೇಷ ಮಾಡಬೇಕು, ಹಿಮ್ಮೇಳ ಬಾರಿಸಬೇಕು, ಇದು ಮೂರಕ್ಕೂ ನಾನು ಸಿದ್ಧನಾಗಿಯೇ ಇರುವಂಥ ವ್ಯಕ್ತಿ. ನನಗೆ ಈಗ ಕೆಲವೊಮ್ಮೆ ಬೇಸರ ಆಗುವುದು ಅಂತ ಹೇಳಿದ್ರೆ, ಕೆಲವು ಈಗ ಚೌಕಿಗೆಲ್ಲ ಹೋದರೆ ವೇಷಭೂಷಣಗಳು ಯಾವುದೆಲ್ಲ ಇದೆ ಅದನ್ನೆಲ್ಲ ತನ್ನ ವಸ್ತುಗಳು ಎಂಬ ಹಾಗೆ ಕಲಾವಿದನಾದವ ತಿಳ್ಕೊಂಡ್ರೆ, ಹೌದು, ಗೌರವ ಕೊಡಬೇಕು ಅದಕ್ಕೆ ಕೂಡ. ತಿಳ್ಕೊಂಡ್ರೆ ಎಷ್ಟೋ ಒಳ್ಳೆಯದಾಗ್ತದೆ. ಬಂದಂತಹ ವ್ಯಕ್ತಿ ಅವನ ಒಂದು ಬ್ಯಾಗಿಗೆ ಮಣ್ಣಾಗದಾಗಿರ್ತಾನೆ ಅವನ. ಹಾಗೆ ಅವ ವೇಷ ಮಾಡಿ ಹೋಗುವಾಗ ಯಾವುದೇ ಒಂದು ಮಣಿ ಸಾಮಾನುಗಳಾಗಲಿ ಅಥವಾ ಇನ್ನೂ ಡ್ರೆಸ್ಗಳಾಗಲಿ ಎಳೆದು ಎಲ್ಲಿಯೂ ಬೀಸಾಡಿ ಹೋಗ್ತಾನೆ. ಹಾಗಂತ ಕೆಲವೊಮ್ಮೆ ಅನಿವಾರ್ಯ ಆಗ್ತದೆ. ಮನುಷ್ಯನ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಿದ್ದರೆ ಅವ ರಂಗಸ್ಥಳದಿಂದ ಬರುವ ಹೊತ್ತಿಗೆ ಸರಿಯಾಗಿ ಅದನ್ನು ಬಿಡಿಸಿಕೊಳ್ಳುವುದಕ್ಕೆ ಆಗದ ಪರಿಸ್ಥಿತಿಯಲ್ಲಿ, ಆಯಾಸದಲ್ಲಿ, ಇನ್ಯಾವುದು ತೊಂದರೆಗಳಿಗೆ ಸಿಲುಕಿದ ಆ ರೀತಿಯ ಸಮಯದಲ್ಲಿ ಯಾವುದಾದ್ರೂ ಆ ಘಟನೆಗಳು ನಡೆದರೆ ಅದು ಪ್ರಮಾದ. ಹೌದು ಹೌದು. ಕೆಲವೊಂದು ಹಗ್ಗಗಳು ಬಿಡಿಸಲಿಕ್ಕೆ ಬರುವುದಿಲ್ಲ, ಸ್ವಲ್ಪ ಹೊತ್ತು ಕುಳಿತುಕೊಂಡು ಬಿಡಿಸಬಹುದು ಅದನ್ನು. ಎಷ್ಟೋ ಕಡೆಯಲ್ಲಿ ಹೊಸ ಹಗ್ಗ ಹಾಕಿ ಕೊಟ್ಟದ್ದನ್ನು ನಾನು ಈಗ ಶ್ರೀಯುತ ವೆಂಕಟೇಶ ಮೈರೊಟ್ಟಿಗೆ ಮೇಕಪ್ಪಿಗೆ ಡ್ರೆಸ್ ಕಟ್ಟಲಿಕ್ಕೆ ಇತ್ಯಾದಿ ಹೋಗ್ತೇನೆ. ನಾನೆಷ್ಟೋ ಕಣ್ಣಾರೆ ನೋಡಿದ್ದೇನೆ, ಅದನ್ನು ಎಳ್ದು ತುಂಡು ಮಾಡಿ ಹೋಗೋದು ನೋಡಿದ್ದೇನೆ. ನಾಳೆ ಅವನಿಗೆ ಅದು ಪುನಃ ಕಟ್ಟಲಿಕ್ಕೆ ಬೇಕೆನ್ನುವಂತಹ ಪರಿಜ್ಞಾನ ಇಲ್ಲದ ಕಾರಣ ಅದು ಯಾಕೆ ಹಾಗೆ ಬಂತು ಅಂತ ಹೇಳಿದರೆ, ನಾವು ಬಂದದ್ದು ವೇಷ ಮಾಡಲಿಕ್ಕೆ, ನಮಗೆ ಅದು ಆದರೆ ಸಾಕು. ನಾಳೆ ಬೇಕಾದರೆ ಪುನಃ ಅವರು ಹಾಕಿ ತರ್ತಾರೆ ಅವರು. ಈ ಮನೋಭಾವನೆ ಬಂದುದರಿಂದಲೇ ಇವತ್ತು ಹೆಚ್ಚಿನವರು ಈ ವೇಷಭೂಷಣಗಳನ್ನು ಮಾಡುವುದಕ್ಕೂ ಹಿಂದೆರೆಯುವುದು ಎಂಬುದಾಗಿ ನನ್ನ ಭಾವನೆ. ಅಂದರೆ ನಿಮಗೆ ಯಕ್ಷಗಾನದಲ್ಲಿ ನೀವು ಏನೆಲ್ಲ ಕಲ್ತಿದ್ದೀರಿ? ಭಾಗವತಿಗೆ, ಮದ್ಲೆ, ಚೆಂಡೆ, ವೇಷ ಎಲ್ಲವೂ ಕೂಡ ನಿಮಗೆ ಅಚ್ಚುಮೆಚ್ಚು. ಅಚ್ಚುಮೆಚ್ಚು. ಹಾಂ, ನೀವು ಭಾಗವತರಾಗಿ ಇದ್ದಿದ್ದರಿಂದ ಮತ್ತು ನಿಮ್ಮ ಕೆಲವು ಹಾಡುಗಳನ್ನು ನಾನು ಕೇಳಿಯೂ ಇದ್ದೇನೆ. ಒಳ್ಳೆಯ ಭಾಗವತಿಗೆ ನಿಮ್ಮದು ಪರಂಪರೆಯದ್ದು. ಅದರಿಂದಾಗಿ ನಾನು ಕೆಲವು ಪ್ರಶ್ನೆ ಈ ಭಾಗವತಿಗೆ ಸಂಬಂಧಪಟ್ಟದ್ದು ಕೇಳ್ತೇನೆ. ಯಕ್ಷಗಾನದಲ್ಲಿ ಒಟ್ಟು ಎಷ್ಟು ತಾಳಗಳಿವೆ ಮತ್ತು ಅದರ ಸ್ವರೂಪದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? 7 ತಾಳಗಳು. ಹಾಂ. ಮತ್ತೆ ಪೀಠಿಗೆ ವೇಷಕ್ಕೆ ಹೆಚ್ಚಾಗಿ ಜಂಪೆ, ತ್ರಿವಡೆ ಇತ್ಯಾದಿಗಳಿಂದ ಸರಾಗ್ತದೆ. ಹೌದು ಹೌದು. ಮತ್ತೆ ಶೃಂಗಾರ ರಸಗಳಿಗೆ ತ್ರಿವಡೆ, ಅಷ್ಟತಾಳ ಇತ್ಯಾದಿ, ಏಕತಾಳ, ಈ ರೀತಿಯಾಗಿ ಬರುವಂಥದ್ದರ ಸಂದರ್ಭೋಚಿತವಾಗಿ ಈ ತಾಳಗಳನ್ನು ಬಳಕೆ. ಹಾಂ, ಅಂದರೆ ಪ್ರಸಂಗ ಪುಸ್ತಕದಲ್ಲಿ ಇದ್ದ ತಾಳದ ಹಾಗೆ ಹೇಳಬೇಕು ಅಂತ ನಿಯಮ ಏನಾದರೂ ಉಂಟಾ? ಹಾಗೇನಿಲ್ಲ, ಇಲ್ಲ. ಹಾಂ, ಹಾಗಂತ ಕೆಲವೊಂದು ಅದೇ ರೀತಿಯಲ್ಲಿ ಹೋಗಬೇಕಾಗ್ತದೆ. ಬೇರೆ ತಾಳದಲ್ಲಿಯೇ ಅದು ಹೇಳುವುದಕ್ಕೆ ಆಗುವುದಿಲ್ಲ. ಹಾಂ ಹಾಂ. ಆ ರೀತಿ ಅದನ್ನು ಸಿದ್ಧಪಡಿಸಿದ್ದಾರೆ. ಈಗ ಯಕ್ಷಗಾನದಲ್ಲಿ ಒಟ್ಟು ಎಷ್ಟು ಮಟ್ಟುಗಳಿವೆ ಅಂತ ನಿಮ್ಮ ಒಂದು ಅಭಿಪ್ರಾಯ? ಮಟ್ಟುಗಳು ಹೇಳುವುದಕ್ಕೆ ಹೊರಟ್ರೆ ಸುಮಾರು. ಹಾಂ ಹಾಂ ಹಾಂ. ಯಕ್ಷಗಾನದ್ದೇ ಆದಂತಹ ಮಟ್ಟುಗಳು ತುಂಬ ಇವೆ. ಅದನ್ನು ನಿಘಂಟು ಇಂತಿಷ್ಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಕ್ಷಗಾನಕ್ಕೆ ನಾಟ್ಯ, ಸಂಗೀತ, ಸಾಹಿತ್ಯ ಇತ್ಯಾದಿ ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಸೋದರ ಕಲೆಗಳಿಂದ ನಾವು ಪಡ್ಕೊಳ್ಳುವುದು ಬೇಕು ಅಂತ ಅನ್ನಿಸ್ತದ? ಯಕ್ಷಗಾನದಲ್ಲಿ ಬೇಕಾದಷ್ಟು ಉಂಟು. ಹಾಂ, ಯಕ್ಷಗಾನದಲ್ಲೇ ಉಂಟು. ಹಾಗಂತ ಪ್ರಪಂಚಕ್ಕೆ ಒಳ್ಳೆಯದನ್ನು ಕೊಡುವಂತಹ ವಿಚಾರಗಳಿದ್ದರೆ, ನಮ್ಮ ಕಲೆಗಳಲ್ಲಿ ಉಳಿದ ಭರತನಾಟ್ಯ ಆಗಲಿ ಅದನ್ನೆಲ್ಲ ತಕ್ಕೊಂಡ್ರೆ ತಪ್ಪು ಅಂತ ಕಾಣುವುದಿಲ್ಲ. ಅಂದರೆ ಯಕ್ಷಗಾನದ ಶೈಲಿಯನ್ನು ಉಳಿಸಿಕೊಂಡು ನಾವು ಅದನ್ನು ತಗೊಳ್ಬೇಕು. ಪುರಾತನ ಕಲೆಯನ್ನು ಪುರಾತನವೇ ಮಾಡಬಾರದು, ಹಳೆ ಕಲೆಯನ್ನು ಉಳಿಸಿಕೊಂಡು ಬೆಳೆಸಬೇಕು. ಹಾಂ ಹಾಂ ಹಾಂ. ಅಂದರೆ ಹಳೆಯದನ್ನು ಉಳಿಸಿ ಅದಕ್ಕೆ ಹೊಸತು ಒಳ್ಳೆಯದನ್ನು ಸೇರಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕು. ಮೂಲಕ್ಕೆ ಧಕ್ಕೆ ಆಗಬಾರ್ದು ಅಷ್ಟೇ. ಪುರಾಣ ಕಥೆಗಳಿಗೆ ಮತ್ತು ಯಕ್ಷಗಾನದ ಪ್ರಸಂಗದ ಕಥೆಗಳಿಗೆ
ಇರುವ ಭಿನ್ನತೆಯನ್ನು ನೀವು ಹೇಗೆ ಸಮರ್ಥಿಸಿಕೊಳ್ತೀರಿ? ಅಂದ್ರೆ ಈಗ ಉದಾಹರಣೆಗೆ ಹೇಳುದಿದ್ರೆ ಪ್ರಹ್ಲಾದ ಚರಿತ್ರೆ ಇದು ಶ್ರೀಮದ್ ಭಾಗವತದ ಕಥೆಗಿಂತ ಸ್ವಲ್ಪ ಭಿನ್ನತೆ ಉಂಟು. ಅಂದ್ರೆ ಹರನೆಂದು ಬರೆ, ಹರಿಯೆಂದು ಬರೆದೆ ಅಂತೆಲ್ಲ ಉಂಟು. ಇದು ಶೈವ ವೈಷ್ಣವ ಎನ್ನುವಂಥ ಸೈದ್ಧಾಂತಿಕವಾದಂತಹ ಒಂದು ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತದೆ ಅಂತ ನಿಮಗೆ ಅನ್ನಿಸ್ತದ? ಮನುಷ್ಯನ ಜೀವನದಲ್ಲಿ ಆಗುವಂತಹ ಏರುಪೇರುಗಳು, ಅದಕ್ಕೆ ಮೂಲ ಯಾವುದೆಂಬುದಾಗಿ ಹುಡುಕುವುದಕ್ಕೆ ಹೊರಟ್ರೆ ಆತನ ಗರ್ಭಸ್ಥ ಆ ಶಿಶು ಇರುವಂತಹ ಸಮಯದಲ್ಲಿ ಆ ವಿಚಾರವನ್ನು ತಿಳ್ಕೊಂಡು ಸರಿ ಬರ್ತದೆ. ಈಗ ಪ್ರಹ್ಲಾದ ಅವನ ತಾಯಿಯ ಗರ್ಭದಲ್ಲಿರುವಾಗ ನಾರದರ ಉಪದೇಶ ಆಯ್ತು, ಸಂಯೋಗ ಆಗುವ ಸಮಯಕ್ಕೆ ನಾರಾಯಣನ ಸ್ಮರಣೆ ಮಾಡಬೇಕು ಎಂಬ ಹಾಗೆ. ಹೌದು. ಅದರ ಫಲವಾಗಿ ನಾರಾಯಣನ ಸ್ಮರಣೆಯೇ ಆ ಮಗುವಿಗೆ ಹೆಚ್ಚು ಬಂತು. ಹೌದು ಹೌದು. ಒಂದು ಇದು ಯಾಕೆ ನಾನು ಹೇಳಿದೆ ಅಂದರೆ, ಯಾವುದೇ ವಿಚಾರದಲ್ಲಿ ಕೂಡ ಪ್ರಾರಂಭದಿಂದಲೇ ಎಲ್ಲಿ ನಾವು ಬೀಜ ಹಾಕ್ತೇವೆ ಅಲ್ಲಿಯೇ ಯಾವುದು ಬೇಕು ಅದನ್ನು ಹೇಳಿಕೊಂಡ್ರೆ ಅದು ಅದೇ ರೀತಿ ಮುಂದುವರಿಯುತ್ತದೆ ಅನ್ನುವುದಕ್ಕೆ ಪುಷ್ಟಿ ಕೊಡ್ತದೆ. ಹೌದು ಹೌದು. ಹರಿಯನ್ನು ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿದ್ದಂಥ ಆ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇತ್ಯಾದಿಗಳು, ಹೌದು, ಅವರಿಗೆ ಹರಿ ಅನ್ನುವಂಥ ಶಬ್ದವೇ ಆಗುವುದಿಲ್ಲ. ಹರಿಯ ಬಗ್ಗೆ ದ್ವೇಷವಿದ್ದಂಥ ವ್ಯಕ್ತಿಯೇ ಈಕೆ ಹಿರಣ್ಯಕಶಿಪುವಿನ ತಾಯಿ ಅದನ್ನು ಹೋಲಿಸುವಾಗ ಹಾಗೆ ಕಾಣ್ತದೆ. ತಪ್ಪು ಅಂತ ಕಾಣೋದಿಲ್ಲ ಅದು. ಯಾಕಂದರೆ ಸಾತ್ವಿಕ, ರಾಜಸ, ತಾಮಸ ಗುಣಗಳನ್ನು ಹೊಂದಿಕೊಂಡಿದೆ. ತಾಮಸ ಗುಣ ಇವರದ್ದು, ರಾಕ್ಷಸರದ್ದು. ಹೌದು. ತಾಮಸ ಗುಣವನ್ನು ಎತ್ತಿ ಹಿಡಿದು ಅವ ಮಾತನಾಡಬೇಕಾದ್ದೇ ಅವನ ಪಾತ್ರ ಚಿತ್ರಣ ಆಗ್ತದೆ. ಹೌದು ಹೌದು ಹೌದು. ಸಾತ್ವಿಕ ಗುಣವನ್ನು ಎತ್ತಿ ಹಿಡಿದು ಮಾತಾಡುವುದೇ ಸಾತ್ವಿಕ. ಹೌದು, ಪ್ರಹ್ಲಾದನ ಪಾತ್ರ. ಹೌದು. ಆ ನಿಟ್ಟಿನಲ್ಲಿ ಹೋಗುವಾಗ ಅದು ಹರಿ ಅಂತ ಹೇಳುದು ಅಷ್ಟೇ. ಖಳಪಾತ್ರಗಳನ್ನು ನಾಯಕ ಪಾತ್ರಗಳಿಗಿಂತ ಹೆಚ್ಚು ವಿಜೃಂಭಿಸುವಂತೆ ಮಾಡಿರುವುದು ಅದು ಪ್ರಸಂಗಕರ್ತರ, ಪಾತ್ರಧಾರಿಗಳ, ಯಾರು ನಿಮ್ಮ ಅಭಿಪ್ರಾಯದಲ್ಲಿ? ಖಳಪಾತ್ರಗಳನ್ನು ಒಮ್ಮೆಗೆ ವಿಜೃಂಭಿಸುವುದಕ್ಕೆ ಮಾಡಿದ್ದು ಈಗ ಕಥೆ ಬರೆದ ಪ್ರಸಂಗಕರ್ತರಲ್ಲಿ ಈಗ ಆ ರೀತಿಯಾಗಿ ಪದ್ಯಗಳನ್ನು ರಚನೆ ಮಾಡಿಕೊಂಡು ಹೋದ್ರು, ಕಥೆಯನ್ನು ಬರೆದ್ರೆ ಹೊರತು ಅದೇ ರೀತಿ ಹೋದರೆ ಆಗುವ ಫಲ ಏನುಂಟು ಅದು ಈಗ ಆಗೋದಿಲ್ಲ. ಈಗ ಖಳಪಾತ್ರ ಒಮ್ಮೆ ಉದಾಹರಣೆಗೆ ಈಗ ರಾವಣಾಗಿ ರಾಮನನ್ನು ನಿಂದಿಸಿದ್ರೆ ಅವ ಕೊನೆಗೆ ಅದನ್ನೆಲ್ಲ ಒಪ್ಪಿಕೊಂಡು ಹೋಗ್ತಾನೆ. ಹೌದು ಹೌದು ಹೌದು. ಈಗ ಅದು ಯಾವುದು ಆಗುವುದಿಲ್ಲ. ಅಂದ್ರೆ ಈಗ ರಾಮನನ್ನು ದೂರುವುದು ಮಾತ್ರ, ಒಪ್ಪಿಕೊಳ್ಳುವ ವಿಚಾರಗಳಿಲ್ಲ. ಯಾಕೆಂದ್ರೆ ಹೆಚ್ಚಿನ ಕಡೆಗಳಲ್ಲಿ ಸೀಮಿತ ಆಗ್ತದೆ. ಕೊನೆಗೆ ಒಂದು ತಾಳಮತ್ಲೆ ಆಗಲಿ, ಬಯಲಾಟ ಆಗಲಿ, ಒಂದು ಕೊನೆಗೆ ಯುದ್ಧ ಕೊಟ್ಟರೆ ಆಯಿತು. ಹಾಗಂತ ಅಪವಾದಕ್ಕೆ ಕೆಲವೊಂದು ಕಡೆಗಳಲ್ಲಿ ಆ ಖಂಡನ ವಿಶ್ವರೂಪವಂತ ಹೇಳಿ ಕೊಟ್ಟು ಮಾಡೋದು ಉಂಟು. ಅಂದ್ರೆ ನಾವು ಅದನ್ನು ಯಾವ ರೀತಿಯಲ್ಲಿ, ಅಂದ್ರೆ ಈಗ ರಾಮನನ್ನು ಖಂಡಿಸಿ ನಂತರ ತಾನು ಖಂಡಿಸಿದ ಎಲ್ಲಾ ವಿಚಾರಗಳಿಗೂ ಕೂಡ ಸಮರ್ಪಕವಾದಂತಹ ಉತ್ತರಗಳನ್ನು ಕೊಟ್ಟು ಹೇಗೆ ತಾನು ತಪ್ಪು, ರಾಮ ಸರಿ ಎನ್ನುವುದನ್ನು ತೋರಿಸಿಕೊಡ್ಬೇಕು, ತೋರಿಸಿಕೊಡ್ತಾನೆ. ಅದನ್ನು ತೋರಿಸಿಕೊಡ್ಬೇಕು. ಈಗ ಕಾಲ ಮಿತಿ ಯಕ್ಷಗಾನ ಅಂತ ಹೇಳಿ ಮಾಡಿ ಹೆಚ್ಚಿನ ತಿಳಿದ ಕಲಾವಿದರು ಮಾಡುದು, ಅದು ಬೇಡ ಇದು ಬೇಡ, ಅಲ್ಲಿ ಅಷ್ಟು ಸಾಕು ಇಷ್ಟು ಸಾಕು ಅಂತ ಹೇಳಿ ನಡ್ಕೊಂಡು ಕೊನೆಗೆ ನೋಡುವಂತಹ ಪ್ರೇಕ್ಷಕ ವರ್ಗದಲ್ಲಿ ಯಾರೋ ಒಬ್ಬ ಅಭಿರುಚಿ ಇರುವವ ಅವ ತಿಳ್ಕೊಳ್ಳೋದು ಇಷ್ಟೇ. ಈ ಕಥೆಯಲ್ಲಿ ಇಷ್ಟೇ ಇರೋದು. ಅದಕ್ಕೆ ಕಾರಣಕರ್ತರ ಯಾರಾಗ್ತಾರೆ? ಕಲಾವಿದರಾಗ್ತಾರೆ. ಈಗ ಪ್ರಸಂಗದಲ್ಲೇ ಇರುವ ಕೆಲವು ಅನಪೇಕ್ಷಿತ ವಿಚಾರಗಳ ಪದ್ಯಗಳನ್ನು ಕಥಾಲೋಪವಾಗದಂತೆ ಬಿಟ್ಟರೆ ಕವಿಗೆ ಮಾಡಿದ ಅವಮಾನ ಅಂತ ಆಗ್ತದ? ಉದಾಹರಣೆಗೆ ಈಗ ಹೇಳುದಿದ್ರೆ ಶಶಿವಂಶವಲ್ಲರಿ ಎನ್ನುವಂಥ ಪ್ರಸಂಗದಲ್ಲಿ ಗುರುಪತ್ನಿಯನ್ನೇ ಮೋಹಿಸುವಂತಹ ಶಿಷ್ಯನ ಕಥೆ ಇದೆ. ಇದು ಪುರಾಣದ್ದೇ ಕಥೆ, ಅದನ್ನು ಕವಿಯು ಕೂಡ ಅದಕ್ಕೆ ಅನುವಾಗುವಂತೆ ಬರೆದಿದ್ದಾರೆ, ಎಲ್ಲ ಸರಿ. ಆದರೆ ಈಗಿನ ಕಾಲಕ್ಕಾಗುವಾಗ ನಾವು ಯಾವ ಮೌಲ್ಯಗಳನ್ನು ಕೊಡ್ತೇವೆ ಅಂತ ಒಂದು ಪ್ರಶ್ನೆ ಬರ್ತದೆ ನೋಡಿ. ಅದರಲ್ಲಿ ಆ ಕಥೆಯಲ್ಲಿ ಇರುವಂತಹ ವಿಚಾರವನ್ನು ಇವತ್ತಿನ ಕಲಾವಿದರು ಹೆಚ್ಚಿನವರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಕೆಳಗಿನ ಮಟ್ಟಕ್ಕೆ ಬಂದು ಮಾತನಾಡುವುದೋ ಮತ್ತೊಂದು ಮಾಡಿ, ಹೌದು,
ಟೋಟಲ್ ಆಗಿ ಅವರಿಗೆ ಸಭೆಯಿಂದ ಒಂದು ಕೈ ಚಪ್ಪಾಳೆಯೋ ಏನೋ ಒಂದು ಬೇಕು, ಇದೇ ಪ್ರಾಮುಖ್ಯ ಮಾಡ್ತಾರೆ ಹೊರತು ಅಲ್ಲಿ ನಿಜವಾಗಿ ನಡೆದಂತಹ ವಿಚಾರವನ್ನು ಅದರಿಂದ ನಂತರ ಆದಂತಹ ಅದರ ಬೆಳವಣಿಗೆ ಏನು, ಅದರಿಂದ ಲೋಕಕ್ಕೆ ಏನು ಪಾಠ ಆಯಿತು ಅನ್ನೋದನ್ನು ತೋರಿಸಿಕೊಡುವುದಿಲ್ಲ. ಹೌದು, ಆದ್ದರಿಂದ ಆಗ್ತದೆ ಅದು ಕೇವಲ ಒಂದು ಸೆಕ್ಷನ್ ರೀತಿಯಲ್ಲಿ ಹೋಗ್ತದೆ ಅಷ್ಟೇ. ಅಂದರೆ ಅದೇ ಆಗ ನೀವು ಹೇಳಿದಾಗೆ, ಅಂದರೆ ನಾವು ಯಾವುದನ್ನು ನಾವು ಇದು ಮಾಡ್ತೇವೆ ಅದರ ನಂತರದ್ದನ್ನು ನಾವು ಅಷ್ಟೇ ಪರಿಣಾಮಕಾರಿಯಾಗಿ ತೋರಿಸಿಕೊಡ್ಬೇಕು. ಪುರಾಣೇತರ ಪ್ರಸಂಗಗಳು ಯಕ್ಷಗಾನ ಕ್ಷೇತ್ರಕ್ಕೆ ಪೂರಕವೇ ಅಥವಾ ಮಾರಕವೇ? ಅಂದರೆ ಈ ಐತಿಹಾಸಿಕ ಪ್ರಸಂಗಗಳಾಗಲಿ, ಕಾಲ್ಪನಿಕ, ಸಾಮಾಜಿಕ ಇತ್ಯಾದಿಗಳು. ಸಾಮಾಜಿಕ ಕಥೆಗಳಾಗಲಿ ಅಥವಾ ಈ ಥರ ಐತಿಹಾಸಿಕಗಳು ಕೆಲವೊಂದು ಪ್ರಸಂಗಗಳು ಪುರಾಣಕ್ಕೆ ಮಾರಕವಾಗಿ ಏನಿಲ್ಲ. ಅಂದರೆ ಯಕ್ಷಗಾನಕ್ಕೆ ಮಾರಕವಾಗಿ ಇಲ್ಲ. ಕೆಲವೊಂದು ಪ್ರಸಂಗಗಳು ಕೆಲವೊಂದು ಮಾರಕವಾಗಿ ನಾನು ಕಂಡ ಮಟ್ಟಿಗಿದೆ. ಯಾವ ಪ್ರಸಂಗಗಳು ಮಾರಕವಾಗಿ ಇಲ್ಲ ಅಂತ ನಿಮಗೆ ಕಾಣ್ತದೆ? ಸುಮ್ಮನೆ ಒಂದೆರಡು ಉದಾಹರಣೆಗೆ. ಪ್ರಸಂಗಗಳ ಹೆಸರು ನೆನಪಾಗಬೇಕಲ್ಲ. ಸದ್ಯ ನೋಡಿದ ಅಥವಾ ಕೇಳಿದ ಓದಿದ್ದಾದ್ರೆ ನೆನಪಿರ್ತದೆ. ಹೌದು ಹೌದು, ಇದು ತುಂಬಾ ಯಾವುದೋ ಒಂದು ಬಡಗು ತಿಟ್ಟಿನವರದ್ದೊಂದು ಕಥಾನಕ ನೋಡಿದ್ದೇನೆ ನಾನು. ಅದು ಸಾಮಾಜಿಕ ಕಥೆ ಅದು, ಆದರೂ ಕೂಡ ಪುರಾಣಕ್ಕೆ ಅಥವಾ ಒಂದು ಲೋಕಕ್ಕೆ ಒಳ್ಳೆ ಪಾಠದ ರೀತಿಯಲ್ಲಿ ಇದೆ. ಪುರಾಣಕ್ಕೆ ಲೋಕ ಬರುವುದಿಲ್ಲ, ಮಾರಕ ಆಗುವುದಿಲ್ಲ. ಪುರಾಣ ಕಥೆಗೆ ಮಾರಕ ಕಾಣುವುದಿಲ್ಲ. ಒಡ್ಡೋಲಗ ಕ್ರಮಗಳು ಮಾಯವಾಗುತ್ತಿರುವ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಮತ್ತು ಇದನ್ನು ಉಳಿಸಲಿಕ್ಕೆ ನಾವು ಏನೆಲ್ಲ ಮಾಡಬಹುದು ಈಗಿನ ಕಾಲಘಟ್ಟದಲ್ಲಿ? ಮಾಯ ಆಗುವುದಕ್ಕೆ ಕಾರಣ ಕಲಾವಿದರ ಉದಾಸೀನತೆ ಒಂದು, ಮತ್ತೊಂದು ಸಮಯಾವಕಾಶ ಕೊರತೆ. ಒಬ್ಬ ಕಲಾವಿದ ಈ ಹೊತ್ತು ಒಂದು ರಾತ್ರಿ ಬೆಳಗಾಗುವುದರ ಒಳಗಾಗಿ 4-5 ಕಡೆಗಳಲ್ಲಿ ಕಾರ್ಯಕ್ರಮವನ್ನು ಒಪ್ಪಿಕೊಳ್ಳುವುದು. ಮೊದಲಿನವರನ್ನು ಹೇಳಿಕೊಂಡಿದ್ರು ಎಷ್ಟೋ. ನಾನು ಈಗಿನ ಕಲಾವಿದರು ಹೇಳೋದು ಕೇಳಿದ್ದೇನೆ ನಾನು. ರಾತ್ರಿ ಆಟಕ್ಕೆ ಮಧ್ಯಾಹ್ನವೇ ಬಂದು ಅವ ಕುಳಿತುಕೊಳ್ತಾನೆ ಊಟಕ್ಕೆ ಅಂತ ಹೇಳಿ, ಅಥವಾ ಬೆಳಗ್ಗೆ ಬಂದು ಕೂತ್ಕೊಳ್ತಾನೆ ಹೇಳಿ. ಅವ ಕುಳಿತುಕೊಳ್ಳುವುದಕ್ಕೆ, ಅಂಥ ಕಲಾವಿದರು ಬಂದು ಕುಳಿತುಕೊಳ್ಳುವುದಕ್ಕೆ ಕಾರಣ ವಾಹನದ ವ್ಯವಸ್ಥೆ ಇಲ್ಲದಿರ್ಬೋದು ಆ ಕಾಲಕ್ಕೆ. ಹೌದು ಹೌದು. ಮತ್ತೊಂದು, ನಾನು ಒಪ್ಪಿಕೊಂಡಂತಹ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮುಗಿಸಬೇಕೆಂಬಂತ ಅವನ ಮನಸ್ಸು ಆಗಿತ್ತು. ಹೌದು ಹೌದು. ಇವತ್ತು ಯಾವುದೇ ಮನಸ್ಸು ಎಲ್ಲ ಗೌಣ ಆಗಿದೆ. ಈಗ ಹೆಚ್ಚಿನದ್ದು ಒಂದು ವ್ಯಕ್ತಿಗೆ ಯಾರಿಗಾದರೂ ದುಡ್ಡು ಬೇಕು, ದುಡ್ಡಿಲ್ಲದೆ ಸಂಸಾರ ನಡೆಸುವುದಕ್ಕೆ ಸಾಧ್ಯ ಇಲ್ಲ. ಹೌದು, ನಾನು ಪ್ರಾಮಾಣಿಕನಾಗಿ ಒಪ್ತೇನೆ. ಹಾಗೆ ಹೇಳಿ ದುಡ್ಡನ್ನೇ ಪ್ರಾಮುಖ್ಯ ಮಾಡಿ ಬಾಕಿ ಇರುವುದನ್ನು ಅಲ್ಲಗಳಿಗೆ ಸ್ವಲ್ಪ ಬೇಸರ ಆಗ್ತದೆ. ಅಂದರೆ ಈ ಒಡ್ಡೋಲಗ ಕ್ರಮಗಳನ್ನು ಉಳಿಸಿ ಬೆಳೆಸಿಕೊಳ್ಳುವ ಬಗ್ಗೆ ಏನು ಕ್ರಮಗಳನ್ನು ಕೈಗೊಳ್ಳಬಹುದು ನಿಮ್ಮ ಒಂದು ಅಭಿಪ್ರಾಯದಲ್ಲಿ? ಅದನ್ನು ಕಲಾವಿದರು ತಿಳಿಯದಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ತಿಳಿದವರ ಹತ್ರ ಕೇಳಿಕೊಂಡು ಆ ಒಡ್ಡೋಲಗದ ಅಗತ್ಯ ಏನು ಎಂಬುದರ ಬಗ್ಗೆ ವಿಮರ್ಶೆ ಮಾಡಿಕೊಂಡು ಆ ಒಡ್ಡೋಲಗದಲ್ಲಿ ಔಚಿತ್ಯವೇನಿದೆ ಎಂಬುದನ್ನು ತಿಳ್ಕೊಂಡು ಕಾರ್ಯ ಮಾಡಿದರೆ ಅದನ್ನು ಬೆಳೆಸಲಿಕ್ಕೆ ಸುಲಭ. ಈಗ ಹೆಚ್ಚಿನವರಿಗೂ ಅದರ ಯಾಕೆ ಬೇಡ ಅಂತಾಗಿದೆ ಅಂದರೆ ಅದರಲ್ಲಿ ಕೇವಲ ಒಂದು ಆದಿತಾಳದ ಒಂದು ಪದ್ಯ, ಒಂದು ಏಕತಾಳದ ನಡೆ ಬರ್ತದೆ. ಅದು ಯಾವುದು ಈಗ ಹೆಚ್ಚಿನವರಿಗೂ ಬೇಕಾದ ಹಾರುವುದೇ ಬೇಕಾದ. ಸರ್, ಈ ವೇಷಗಳ ಪ್ರವೇಶ ಕ್ರಮಗಳಲ್ಲಿ ಭಿನ್ನತೆ ಏನಾದರೂ ಉಂಟಾ? ಈಗ ಉದಾಹರಣೆಗೆ ನೋಡಿ, ಕಿರೀಟ ವೇಷಕ್ಕೆ, ಪುಂಡು ವೇಷಕ್ಕೆ, ಬಣ್ಣದ ವೇಷಕ್ಕೆ ಭಿನ್ನತೆ ನಮಗೆ ಎದ್ದು ಕಾಣ್ತದೆ. ಹೌದು. ಈಗ ಕಿರೀಟ ವೇಷ, ಇಂದ್ರಜಿತು ಕಿರೀಟ ವೇಷ, ಆಮೇಲೆ ಹಿರಣ್ಯಾಕ್ಷನು ಕಿರೀಟ ವೇಷ, ಇದರಲ್ಲಿ ಭಿನ್ನತೆಯನ್ನು ಹೇಗೆ ನಾವು ತೋರಿಸಿಕೊಳ್ಬಹುದು? ಅಂದರೆ ಬಣ್ಣಗಾರಿಕೆ ವೇಷಭೂಷಣ ಬಿಟ್ಟು ಕೇವಲ ನೃತ್ಯದಲ್ಲಿ ನಾನು ಹೇಳುದು, ನಾಟ್ಯದಲ್ಲಿ. ಅದೇ ರೀತಿ ಅಭಿಮನ್ಯು ಬಬ್ರುವಾಹನ, ಇದರಲ್ಲಿ ನಾವು ನಾಟ್ಯದಲ್ಲಿ ಭಿನ್ನತೆಯನ್ನು ಹೇಗೆ ತೋರಿಸಿಕೊಡ್ಬಹುದು? ತೋರಿಸಲೇಬೇಕು. ಯಾಕೆಂದ್ರೆ ಈಗ ಪೀಠಿಗೆ ವೇಷ, ಎದುರು ವೇಷ, ಬಣ್ಣ, ಪುಂಡು ವೇಷ ಅನ್ನುವಂಥ ವರ್ಗಗಳೇ ಬೇರೆ ಬೇರೆ. ಹೌದು ಹೌದು. ಆ ವರ್ಗಗಳು ಬೇರೆ ಬೇರೆ ಇರುವ ಕಾರಣ ಅದಕ್ಕೆ ಸರಿಯಾದ ನಡೆಗಳನ್ನು ನಾವು ಕಲಾವಿದನಾದರೂ ಮಾಡಲೇಬೇಕು. ಸರಿ. ಈಗ ಮುಖವರ್ಣಿಕೆಯಲ್ಲಿ, ಡ್ರೆಸ್ ಕಟ್ಟುವುದಲ್ಲಿ ಮತ್ತು ರಂಗದ ನಡೆಯಲ್ಲಿ ತೋರಿಸಲೇಬೇಕು.
ಅದೇ ಭಿನ್ನ ಅದು ಹೇಗೆ ತೋರಿಸಬಹುದು? ಈಗ ಅಭಿಮನ್ಯು ಮತ್ತು ಬಬ್ರುವಾಹನ ಅಂತಂದ್ರೆ ನಾಟ್ಯದಲ್ಲಿ ಯಾವ ರೀತಿಯಲ್ಲಿ ಭಿನ್ನತೆ ತೋರಿಸಬಹುದು? ನಾಟ್ಯದಲ್ಲಿ ಈಗ ಬಬ್ರುವಾಹನಿಗೂ ಅಭಿಮನ್ಯುವಿಗೂ ಹೇಳುವುದಿದ್ರೆ, ಬಬ್ರುವಾಹನನ ಒಬ್ಬ ರಾಜ್ಯದ ಅರಸುವಿನ ಕ್ರಮದಲ್ಲಿ ಹೋಗ್ಬೇಕವ. ಹಾ, ಅಭಿಮನ್ಯು ಮಕ್ಕಳ ತರವೇ. ಈಗ ನಾವು ಎಲ್ಲ ಮುಖವರ್ಣಿಕೆಯು ಅದೆಲ್ಲ ಒಂದೇ ರೀತಿ ಮಾಡುವುದು ಇದ್ರು, ಹಾ, ಹಾ, ವೇಷ ಮಾಡುವ ವ್ಯಕ್ತಿ ಒಬ್ಬನೇ ಆದರೂ ಇವತ್ತು ಮಾಡಿದವನೇ ನಾಳೆ ಇನ್ನೊಂದು ಬಬ್ರುವಾಹನ ಮಾಡ್ತಿದ್ರು. ಅದರ ನಡೆಗಳು, ಅದರ ಮಾತಿನಲ್ಲಿ ಎಲ್ಲ ವ್ಯತ್ಯಾಸ ತೋರಿಸಬೇಕು. ಈಗ ಬೆಳಗಿನ ಜಾವದ ಅಂದ್ರೆ 4ನೇ ಕಾಲದ ಬಣ್ಣದ ವೇಷಗಳನ್ನು ಕುಣಿಸುವ ಕ್ರಮ ವ್ಯತ್ಯಾಸ ಏನು? ಯಾಕೆ ಕೇಳಿದ್ದೇನೆ ಅಂತಂದ್ರೆ 1ನೇ ಕಾಲದಲ್ಲಿಯೇ ಕೆಲವು ಕಡೆ ಬಣ್ಣ ಬರ್ತದೆ, ಅದರ ಕ್ರಮ ಹೇಗೂ ನಿಧಾನಗತಿಯಲ್ಲೇ ಇರ್ತದೆ. ಈಗ ಬಣ್ಣದ ವೇಷಗಳು ಅಂತಂದ್ರೆ ಅದು ನಿಧಾನಗತಿಯ ಗತಿಯನ್ನು ಅದು ಬಯಸ್ತದೆ. ಈಗ 4ನೇ ಕಾಲದಲ್ಲಿ ಆಗುವಾಗ ಅದು ಹೇಗೆ ನಾವು ಕುಣಿಸುವ ಬಗೆ ಹೇಗೆ? ಅದೇ ತಾಳದ ಗತಿ 1ನೇ ಕಾಲ, 2ನೇ ಕಾಲ, 3ನೇ ಕಾಲ ಈ ರೀತಿಯಾಗಿ ಆ ತಾಳದ ಗತಿಯ ಪ್ರಕಾರದಲ್ಲಿ ಹೋಗ್ತದೆ ಅದು. ಯಾಕೆಂದ್ರೆ ಈಗ ನಡೆಗಳು 4ನೇ ಕಾಲದಲ್ಲಿ ಭಾಗವತಿಗೆ ಈಗ ತಾಳ ಬಂದ್ರೆ ಅದಕ್ಕೆ ಈ ರೀತಿಯ ನಡೆ, ಈ ರೀತಿಯಾಗಿ ಚಂಡೆಮದ್ಲೆಂಬ ನಿರ್ಣಯ ಉಂಟು. ಹೌದು, ಹೌದು. ಮತ್ತೆ ಅದರಲ್ಲಿ ಕೆಲವೊಂದು ಸಾಹಿತ್ಯಗಳನ್ನು ಅವರು ಅದವರವರ ತಿಳುವಳಿಕೆಗೆ ಬಿಟ್ಟಂತ ವಿಚಾರ, ಅವರ ಕಲಿಯುವಿಕೆಗೆ ಬಿಟ್ಟಂತ ವಿಚಾರ, ಕೆಲವು ಸಾಹಿತ್ಯಗಳನ್ನು ಬಾರಿಸ್ತಾರೆ. ಅದೆಲ್ಲ ಸರಿ, ತಪ್ಪನ್ನೋದಿಲ್ಲ ನಾನು ಆ ರೀತಿ. ಮತ್ತೆ ಬೇರೆ ವಿಶೇಷ ವ್ಯತ್ಯಾಸ ಅದುವೇ ವ್ಯತ್ಯಾಸ ಕಾಣುವಂಥದ್ದು. ಯಾಕೆಂದ್ರೆ ತಾಳದ ಗತಿ 1ನೇ ಕಾಲಕ್ಕೂ 4ನೇ ಕಾಲಕ್ಕೂ ಅದರ ವೇಗಗಳನ್ನು ನೋಡಿದ್ರೆ ಸರಿ ಸ್ಪಷ್ಟವಾಗಿ ಆ ವ್ಯತ್ಯಾಸಗಳು ಗೊತ್ತಾಗ್ತದೆ. ಸರಿ ಸರಿ. ಈಗ ಕುಣಿಯುವವರಿಗೂ ಗೊತ್ತಾಗ್ತದೆ, ಹೇಳುವವರಿಗೆಲ್ಲ, ನೋಡುವವರಿಗೆಲ್ಲರಿಗೂ ಗೊತ್ತಾಗ್ತದೆ. ಈಗ ಏನಾಗಿದೆ ಅಂದರೆ ಹೇಳೋದು ಮಾತ್ರ 1ನೇ ಕಾಲ 4ನೇ ಕಾಲ ಎಂಬುದಾಗಿ ಹೇಳುವುದೇ ಹೊರತು ಶುರುವಾಗುವುದೇ 4ನೇ ಕಾಲ. ಹೌದು ಹೌದು ಹೌದು, ಹಾಗೆ ಆಗಿದೆ. ಹೌದು, ಪುಂಡು ವೇಷಕ್ಕೆ, ಕಿರೀಟ ವೇಷಕ್ಕೆ, ಬಣ್ಣಕ್ಕೆ, ಈ 3ಕ್ಕೂ ಅದರದ್ದೇ ಆದ ನಡೆಗಳನ್ನು ಯಾರು ಹೇಳುವುದಿಲ್ಲ. ಹೌದು, ಈಗ ಎಲ್ಲದಕ್ಕೂ ಒಂದೇ ನಡೆ ಅಂತ ಒಂದೇ ನಡೆ, ಇದೆಲ್ಲ 4ನೇ ಕಾಲವೇ. ಹಾಗಿದ್ರೆ ಆ ರೀತಿಯಾಗಿ ಒಬ್ಬ ಭಾಗವತ ಪದ್ಯ ಹೇಳಿದರೆ ವೇಷದ ಬಯಲು ಮಾಡಬೇಕು, ಇದು ಸಮಸ್ಯೆ. ಯಾವ ಎಲ್ಲ ಸನ್ನಿವೇಶಗಳಲ್ಲಿ ಬಿಡ್ತಿಕೆಯ ಅವಶ್ಯಕತೆ ಇಲ್ಲ? ಕೆಲವೊಂದು ದುಃಖದ ಸನ್ನಿವೇಶಗಳಿಗೆ ಬೇಡ ಬಿಡಿತಿಗೆ, ಮತ್ತೆ ಸ್ತುತಿ ಮಾಡುವಲ್ಲಿ ಕೆಲವು ಗಿಡಗಳಲ್ಲಿ ಬಿಡಿತ ಬೇಡ ಅಂತ ಕೆಲವೊಂದು ಅಷ್ಟೇ. ಬೇರೆ ಧೀಂಗಿಣಕ್ಕೂ ಮತ್ತು ಧೀಂಗಿಣದ ನಂತರದ ಗಿರಕಿಗೂ ಸಂಖ್ಯೆಯ ನಿರ್ಣಯ ಏನಾದರೂ ಉಂಟಾ? ಸಂಖ್ಯೆಯ ನಿರ್ಣಯ ಹೇಳಿದ್ರೆ ಈಗ ನಾವು ಈಗ ಉದಾಹರಣೆಗೆ ಹೌದು ಹೌದು ಹಾಡ್ತೇವೆಲ್ಲ, ಈಗ ಒಂದು 12 ಹಾರಿದ್ರೆ 12 ಸುತ್ತು ತಿರುಗಬೇಕು. ಎಷ್ಟು ನಾವು ಹಾರುತ್ತೇವೆ ಅಷ್ಟು ತಿರುಗಬೇಕು ಅನ್ನುವಂಥದ್ದು ನಿರ್ಣಯ. ಆದರೆ ಅದು ಕಾಣುವುದಿಲ್ಲ, ನಿರ್ಣಯವಷ್ಟೇ ಹೊರತು. ಈಗ ಹೆಚ್ಚಿನದ್ದು ಬಿಡಿತ ಕುಣಿದ ಮೇಲೆ ನಿಧಾನ ಪದ್ಯಗಳಲ್ಲಿ ಅಥವಾ ಏರು ಪದ್ಯಗಳಲ್ಲಿ ಆದರೂ ಕೂಡ ಮುಕ್ತಾಯಗಳನ್ನು ಕುಣಿಯುವಂತಹ ವ್ಯಕ್ತಿಗಳು ಈಗ ಕಲಾವಿದರಲ್ಲಿ ಇಲ್ಲ ಅಂತ ಹೇಳುವುದಕ್ಕಾಗುವುದಿಲ್ಲ, ಅಂತೂ ಬಹಳ ಕಡಿಮೆ ಆಗಿದೆ. ಮುಕ್ತಾಯವಾದ ಕುಣಿತವನ್ನು ಯಾರು ಕುಣಿತಾನೆ ಅವನೇ ನಿಜವಾದ ಕಲಾವಿದ ನನ್ನ ಪ್ರಕಾರ. ಮುಕ್ತಾಯ ಅಲ್ಲದಿದ್ದರೆ ಮುಕ್ತಾಯ ಅನ್ನೋದು ಯಾಕೆ? ಮುಕ್ತಾಯ ಈಗ ಹಿಮ್ಮೇಳದವರು ಬಾರಿಸುವಾಗ ವೇಷಧಾರಿಯಾದವ ಕುಣಿಲಿಲ್ಲ ಅಂತ ಹೇಳಿ ಆದರೆ ಆ ಮುಕ್ತಾಯ ಬಾರಿಸಿದ್ದಕ್ಕೆ ಒಂದು ಬೆಲೆ ಇಲ್ಲ ಅಂತ. ಹೌದು, ಅತಿಯಾಗಿ ಕುಣಿಯಬಾರದು ಎನ್ನುವಂತಹ ನಿರ್ಣಯ ಏನಾದರೂ ಯಾವುದಾದ್ರೂ ಒಂದು ವೇಷಕ್ಕೆ ಉಂಟಾ? ಅತಿಯಾಗಿ ಕುಣಿಬಾರದು ಅನ್ನುವಂತಹ ನಿರ್ಣಯ ಉಂಟು. ಯಾವುದಂದ್ರೆ ಈಗ ರಾಮ ಲಕ್ಷ್ಮಣರಲ್ಲಿ ವೇಷ ಯಾರೇ ಮಾಡಿದ್ರೂ ಕೂಡ ಲಕ್ಷ್ಮಣ ಕುಣಿದ ಅದೇ ರೀತಿ ರಾಮ ಕುಣಿಬಾರದು ಅನ್ನುವಂಥ ಒಂದು ನಿರ್ಣಯ ಉಂಟು. ಸರಿ ಸರಿ. ಅಭಿಮನ್ಯು ಗುಣದ ಹಾಗೆ ಬಬ್ರುವಾಹನ ಕುಣಿಬಾರದು ಅಂತ ಉಂಟು. ಹೌದು, ಇದು ನನ್ನ ಸ್ವಂತ ಅನುಭವ. ಯಾಕೆಂದ್ರೆ ಈಗ ನೆಡ್ಲೆ ನರಸಿಂಹಭಟ್ರು ಮೊದಲೆಗಾರರಾಗಿದ್ದರು, ಮೊದಲು ಈಗ ದಿವಂಗತರು. ಅವರೊಮ್ಮೆ ನನ್ನಲ್ಲಿ ಹೇಳಿದ್ದಾರೆ, ನಾನು ಕಲಿತ ಸಮಯದಲ್ಲಿ ಕೇಂದ್ರದಲ್ಲಿ ಕಲಿತು ನಾನು ಅವತ್ತು ಒಂದು ಕರಾಸರವರೆಗೆ ರಾಮ ಮಾಡಿದ್ದೆ ನಾನು ಕೇಂದ್ರದಲ್ಲಿ. ಹೌದು ಹೌದು. ಅದೆಲ್ಲ ಕಳೆದ ಮೇಲೆ ಅವರು
ನನ್ನದೊಂದು ಅಭ್ಯಾಸ ಈಗಲೂ ಉಂಟದು, ತಿದ್ದುವ ಉದ್ದೇಶಕ್ಕೋಸ್ಕರವಾಗಿ ಏನಾಗಿದೆ ನನ್ನಂತ ಕೇಳುವ ಅಭ್ಯಾಸ ಉಂಟು. ಆಗ ಅವರು ಕೇಳಿದರು, ನೀನು ಯಾವ ವೇಷ ಮಾಡಿದ್ದು ಅಂತ ಕೇಳಿದರು. ನಾನು ರಾಮ ಮಾಡಿದ್ದು ಹೇಳಿದೆ. ರಾಮ ಮಾಡಿದ್ದದೇನು ಹೇಳಿದರು. ನನಗೆ ಆಗ ಅವರು ಹೇಳಿದ ಧ್ವನಿ ಅರ್ಥ ಆಗಲಿಲ್ಲ ನನಗೆ. ಆಮೇಲೆ ನಾನು ನನ್ನ ನಾಟ್ಯ ಗುರುಗಳ ಹತ್ರ ಕೇಳಿದೆ. ಆಗ ಧರ್ಮಸ್ಥಳದಲ್ಲಿ ಹಿಮ್ಮೇಳದ ಗುರುಗಳಾಗಿದ್ದದ್ದು ನೆಡ್ಲೆ ನರಸಿಂಹ ಭಟ್ರು. ನಾಟ್ಯ ಗುರುಗಳಾದ ವಿಶ್ವೇಶ್ವರ ಭಟ್ರಲ್ಲಿ ಕೇಳಿದೆ, ಕರ್ಗಲ್ಲಿನವ್ರ ಹತ್ರ ಕೇಳಿದೆ. ನರಸಿಂಹ ಭಟ್ರು ಹೀಗೆ ಹೇಳಿದ್ರು, ಯಾಕೆ ಇರ್ಬೋದು. ಆಗ ಅವರು ಹೇಳಿದರು, ಅವರು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ. ಲಕ್ಷ್ಮಣನ ಹಾರುವ ಹಾಗೆ ರಾಮ ಹಾರುವ ಕ್ರಮ ಇಲ್ಲ, ನೀನು ಹಾಗೆ ಹಾರಿದ ಕಾರಣವೇ ಅವರು ಅದನ್ನು ಹೇಳಿದ್ದು ಅಲ್ಲ. ಆಮೇಲೆ ಮತ್ತೆ ರಾತ್ರಿ ನನ್ನಲ್ಲಿ ನಿನಗೆ ನಾನು ಹೇಳಿದ್ದೆ ಅರ್ಥ ಆಗಿದೆ ಅಂತ ಹೇಳಿ ಕೇಳಿ ಪುನಃ ನನ್ನನ್ನು ಕರೆದು ಹೇಳಿದ್ದಾರೆ ನರಸಿಂಹ. ಹೌದು ಹೌದು ಹೌದು. ಆಗಲೇ ಈ ಮಾತನ್ನು ಹೇಳಿತು, ಬಬ್ರುವಾಹನ ರಾಜ ಅಭಿಮನ್ಯು ಬಬ್ರುವಾಹನ ಒಂದೇ ಅಲ್ಲ, ಇದನ್ನು ಅಳವಡಿಸಬೇಕು, ಹಾಗಾದರೆ ಗೊತ್ತಾಗುವಂಥದ್ದು. ಪ್ರವೇಶದಲ್ಲಿಯೂ ಬಲಗಳ ಪ್ರವೇಶಕ್ಕೂ ಈಗ ದೇವೇಂದ್ರನ ಬಲಗಳ ಪ್ರವೇಶದ ಒಂದು ನಡೆಯು ಎಲ್ಲ 4, 5, 6 ಬಲಗಳ ಪ್ರವೇಶ ಆದ ಕ್ಷಣದಲ್ಲಿ ದೂರ ಇದ್ದ ಒಂದು ವ್ಯಕ್ತಿಗೆ ಸ್ಪಷ್ಟ ಗೊತ್ತಾಗುವ ಹಾಗೆ ದೇವೇಂದ್ರನ ಪ್ರವೇಶಕ್ಕೆ ದೀಂಗಿಣ ಬಾರಿಸಬೇಕು ಹೇಳಿದ್ದು. ಅದು ಸ್ವಲ್ಪ ಮತ್ತೆ ನಡೆ ಹಿಂದೆ ಇರ್ತದೆ. ಹೌದು ಹೌದು, ಒಂದು ಸ್ವಲ್ಪ ಹಿಂದೆ ಇರ್ತದೆ. ಇದು ಈ ರೀತಿ ಇರಬೇಕು ಎಂಬುದಾಗಿ ಹೇಳಿದಂಥ ಹಿರಿಯ ಮೊದಲಗಾರರುಗಳು ಎಷ್ಟೋ ಜನ ಈಗ ನನ್ನ ಹತ್ರ ಹೇಳಿದ್ದಾರೆ. ಹಾಗೆ ಈಗ ಕೆಲವರಲ್ಲಿ ಕಾಣುವುದಿಲ್ಲ. ಹೌದು, ಕೆಲವರಲ್ಲಿ ಅಂತಲ್ಲ, ಹೆಚ್ಚಿನಲ್ಲಿ ಅದು ಕಾಣುವುದಿಲ್ಲ. ಅದು ಈಗ ದೇವಿ ಮಹಾತ್ಮೆಯನ್ನು ನಾವು ಉದಾಹರಣೆಯಾಗಿ ತಗೊಂಡ್ರೆ ಅಲ್ಲಿ ಕೂಡ ಹಾಗೆ ಚಂಡಮುಂಡರ ಎಲ್ಲ ನಂತರ ಬರುವ ರಕ್ತಬೀಜನಿಗೆ ಒಂದು ಸ್ವಲ್ಪ ಹಿಂದೆ ಎಳೆದು ಬರಬೇಕು, ಆದರೆ ಅದು ಇಲ್ಲ, ಅದೇ ನಡೆಯಲ್ಲಿ ಇರ್ತದೆ. ದೊಂದಿರಾಳ ಇವೆಲ್ಲ ಯಾವ ಯಾವ ವೇಷಗಳಿಗೆ ಅನಿವಾರ್ಯ ಮತ್ತು ಇದನ್ನು ಸಾಂಪ್ರದಾಯಿಕವಾಗಿ ಬಳಸುವ ವಿಧಾನ. ಯಾಕೆಂತಂದ್ರೆ ಈಗ ದೊಂದಿರಾಳ ಎಲ್ಲ ವೇಷಕ್ಕೂ ಬಳಸ್ತಾರೆ. ಅದಕ್ಕೆ ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಎಲ್ಲಾ ವೇಷಗಳಿಗೂ ಅಗತ್ಯ ಇಲ್ಲ. ಅದು ಕೆಲವೊಂದು ಪ್ರಸಂಗಗಳಲ್ಲಿ ಕೆಲವೊಂದು ವೇಷಕ್ಕೆ, ಈಗ ದಕ್ಷಾಧುರದಲ್ಲಿ ವೀರಭದ್ರನಿಗೆ, ಹೌದು, ದುಶ್ಯಾಸನವಧೆಯಲ್ಲಿ ಭೀಮನಿಗೆ, ದುಶ್ಯಾಸನಿಗೆ ಇತ್ಯಾದಿಯ ಕೆಲವು ಮಹಿಷಾಸುರನಿಗೆ, ಚಂಡಮುಂಡರಿಗೆ ಇದು ಭೀಕರತೆಯನ್ನು ತೋರಿಸುವಂತಹ, ರೌದ್ರವನ್ನು ತೋರಿಸುವಂತಹ ಉದ್ದೇಶಕ್ಕೋಸ್ಕರವಾಗಿ ಅದನ್ನು ಮೊದಲಿನವರು ಇರಬಹುದು ಎನ್ನುವಂತಹದ್ದು ಆತ್ಮವಿಶ್ವಾಸ. ಈಗ ಏನಾಗಿದೆ ಅಂದ್ರೆ, ನನ್ನದು ಒಂದು ವೇಷ ಉಂಟು, ನನಗೂ ಆಳ ಬೇಕು, ಅವನಿಗೆ ಈ ರೀತಿ ಆಗಿದೆ. ಅದೊಂದು ಒಂದು ತಮಾಷೆಯಾಗಿ ಆಗಿದೆ. ಸಭಾ ಕ್ಲಾಸು ತೆಂಗುತಿಟ್ಟಿಗೆ ಒಂದೇ ರೀತಿಯದ್ದು. ಹೌದು. ಆದರೆ ಒಬ್ಬೊಬ್ಬ ಗುರುಗಳ ಶಿಷ್ಯರು ಒಂದೊಂದು ರೀತಿಯಲ್ಲಿ ಅದು ಇರ್ತದೆ. ಅದು ಸಭಾ ಕ್ಲಾಸಿಗೆ ಉಳಿದ ತಾಳಗಳಿಗೆ ಸಾಹಿತ್ಯ ಹಾಕಿದ ಹಾಗೆ ಇರಬಹುದು. ಅದು ನನ್ನ ಲೆಕ್ಕಾಚಾರದಲ್ಲಿ ಆ ರೀತಿ ಮಾಡಿಕೊಂಡದ್ದು ಹೋಗುತ್ತಿರ್ಬೋದು. ಯಾಕಂದ್ರೆ ನನ್ನದೊಂದು ಪ್ರತ್ಯೇಕ ಇರಲಿ ಎಂಬ ಒಂದು ಅಚ್ಚೊತ್ತು ಉದ್ದೇಶಕ್ಕೋಸ್ಕರವಾಗಿ ಕೆಲವೊಂದು ದಿನ ಮಾಡಿದ್ರೆ, ಇಲ್ದಿದ್ರೆ ಒಂದೇ ಇರ್ಬೇಕು. ಅದೆಲ್ಲ ತಾಳದಲ್ಲಿ ಲೆಕ್ಕಾಚಾರ ಇರ್ತದೆ. ಹೌದು ಹೌದು. ಅದನ್ನು ನಾನು ಕಂಡ ಮಟ್ಟಿಗೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದು ವಿಶ್ವಾಸ. ನನ್ನ ಗುರುಗಳ ಕ್ರಮ ನನಗೆ ಇಷ್ಟವಾದ್ದು. ಅದು ಶುರುವಿನಿಂದ ಕೊನೆಯ ತನಕ ಅವರು ಹೇಳಿಕೊಂಡು ಬಂದ ಆ ಕ್ರಮದಂತೆ ಅವರದ್ದು ಇರುವ ಕಾರಣ, ಈಗ ಬೇರೊಂದೆಲ್ಲ ಕಡೆಗಳಲ್ಲಿ 3 ಆವರ್ತನ ಎಂಬುದಾಗಿ ಹೇಳ್ತಾರೆ, ಕೆಲವೊಂದು ಇಲ್ಲ. ಹೌದು. ನನ್ನ ಗುರುಗಳು 3 ಆವರ್ತನ ಅಂದರೆ 3 ಆವರ್ತನ ಉಂಟೆ. ಆ ಕಾರಣದಿಂದ ಅದು ನನಗೆ ಇಷ್ಟ ಹೆಚ್ಚಾಯಿತು. ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಯುವುದು ಅಥವಾ ಕುಣಿತಕ್ಕೆ ಸರಿಯಾಗಿ ಹಿಮ್ಮೇಳ ಬಾರಿಸುವುದು? ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಬೇಕು. ಅಟ್ಟಹಾಸ ಕೊಡಬೇಕಾದಂತಹ ವೇಷಗಳು ಯಾವುದೆಲ್ಲ? ಅಟ್ಟಹಾಸ ಈಗ ರಾವಣ, ಮೈರಾವಣ ಇತ್ಯಾದಿ, ಮಹಿಷಾಸುರ, ಚಂಡಮುಂಡರು, ಮದಗೈಟವರು ಇತ್ಯಾದಿ ವೇಷಗಳು. ಮತ್ತು ಕೆಲವೊಂದು ಪ್ರಸಂಗಗಳಲ್ಲಿ ಇತರ ವೇಷಗಳಿಗೆ ಬರ್ತದೆ. ಈಗ ಭೀಮನಿಗೆ ಬರ್ತದೆ. ಹೌದು ಹೌದು. ಹಾಗೆ ಭೀಮನಿಗೆ ಎಲ್ಲ ಕಡೆಯಲ್ಲಿ ಇಲ್ಲ ಇಲ್ಲ ಇಲ್ಲ. ಈಗ ಈಗ ಪಾಂಡವರ ಒಡ್ಡೋಲಗದಲ್ಲಿ ಭೀಮನ ಪರಂಪರೆಯ
ಪ್ರವೇಶ ಮಾಡುವ ಒಂದು ವ್ಯಕ್ತಿಗಳನ್ನೇ ಕಾಣೋದಿಲ್ಲ ಈಗ. ಎಲ್ಲ ಒಂದೇ ರೀತಿ ಮಾಡಿ ಕೊಂಡು ಹೋಗ್ತಾ ಇದ್ರೆ ಎಷ್ಟೇ ಒಂದು. ಈಗ ಸಭಾ ಕ್ಲಾಸ್ ಎನ್ನುವಂಥದ್ದು ಯಾವ್ಯಾವ ಪಾತ್ರಗಳಿಗೆಲ್ಲ ಉಂಟು? ದೇವೇಂದ್ರ ಮತ್ತೆ ಅರ್ಜುನನಿಗೆ ಮಾತ್ರವಾ ಅಥವಾ ಬೇರೆ ಯಾವುದಾದ್ರೂ ಪಾತ್ರಗಳಿಗೆ ಸಭಾ ಕ್ಲಾಸ್ ಉಂಟಾ? ದೇವೇಂದ್ರ, ಅರ್ಜುನ, ಲಕ್ಷ್ಮಣ, ಹಾ, ಇವರಿಗೆ ಸಭಾ ಕ್ಲಾಸ್ ಉಂಟು. ಹಾ, ಇದು ಬಿಟ್ಟು ಮತ್ತೆ ಈಗ ಗೋದೇವ ಅಂತೆಲ್ಲ ತೆರೆ ಕ್ಲಾಸ್ ಉಂಟಲ್ಲ. ಹೌದು ಹೌದು. ಅದು ಈಗ ಪ್ರಸಂಗ ಪೀಠಿಗೆಯಲ್ಲಿ ಬರುವಂತ ವೇಷಗಳಿಗೆ, ಈಗ ನಾನು ಮೊದಲು ಹೇಳಿದ ವೇಷಗಳಿಗೆ ಹೌದು ಅರ್ಜುನ ಮತ್ತೆ ದೇವೇಂದ್ರ ಮಾತ್ರ. ಹೌದು, ಬೇರೆ ಎಲ್ಲಿಯೂ ಇಲ್ಲ. ಈಗ ಲಕ್ಷ್ಮಣನಿಗೆ ಉಂಟು, ಬೇರೆ ಎಲ್ಲಿಯೂ ಇಲ್ಲ. ಮತ್ತೊಂದು ಪ್ರಸಂಗದ ಎಡೆಯಲ್ಲಿ ಬರುವಂತ ಒಂದು ಓದೇವ ಇರುವುದು ಕಾರ್ತಿವೀರ್ಯ ಅರ್ಜುನಿಗೆ ಮಾತ್ರ. ಅದು ಈಗ ರಾತ್ರಿ 12 ಗಂಟೆ ಅಥವಾ 1 ಗಂಟೆ 2 ಗಂಟೆಯ ಹೊತ್ತಿಗಾದರೂ ಆ ಓದೇವ ಇರುವುದು ಕಾರ್ತಿವೀರ್ಯ ಅರ್ಜುನಿಗೆ ಮಾತ್ರ, ಬೇರೆ ಯಾವ ವೇಷಕ್ಕೂ ಇಲ್ಲ. ಅಂದ್ರೆ ಸಭಾ ಕ್ಲಾಸು ಟೋಟಲ್ 4 ವೇಷಗಳಿಗೆ ಉಂಟು. ಹೌದೌದು. ದೇವೇಂದ್ರ, ಅರ್ಜುನ, ಲಕ್ಷ್ಮಣ ಮತ್ತೆ ಕಾರ್ತಿವೀರ್ಯ ಅರ್ಜುನ. ಲಕ್ಷ್ಮಣ ಯಾವ ಲಕ್ಷ್ಮಣ? ಲಕ್ಷ್ಮಣ ಈಗ ಯಾವುದೇ ಅಂದ್ರೆ ರಾಮನ ತಮ್ಮ ಲಕ್ಷ್ಮಣನ ಅಥವಾ? ಹೌದೌದು, ರಾಮನ ತಮ್ಮ ಲಕ್ಷ್ಮಣ. ಓಹೋ, ಅದು ಯಾಕೆ ಅದಕ್ಕೆ ಸಭಾ ಕ್ಲಾಸು ಯಾಕೋ ಹಾಗೆ ಬಂತದು? ಅದು ಯಾವ ಕಾರಣಕ್ಕೆ ಬಂತು ಹೇಳುವುದಕ್ಕೆ. ಅಂದ್ರೆ ಕಿರೀಟ ವೇಷದ ಲಕ್ಷ್ಮಣ ವೇಷ ಹಾಕಿದ್ರೆ ಅಲ್ಲ, ಕಿರೀಟ ವೇಷ ಅಲ್ಲದಿದ್ರು ಈ ವನವಾಸ ತಕ್ಕ ಸಭಾ ಕ್ಲಾಸ್ ಉಂಟು, ಪದ್ಧತಿ ಉಂಟದು. ಓಹೋ. ಸಂಗೀತದ ಆಲಾಪನೆ, ಅತಿ ಲಂಬಿತ ಪದಗಳು, ಇವೆಲ್ಲ ಯಕ್ಷಗಾನಕ್ಕೆ ಎಷ್ಟರ ಮಟ್ಟಿಗೆ ಸರಿ? ಹೆಚ್ಚು ಸಂಗೀತವನ್ನೇ ಅಳವಡಿಸುವುದಂತ ಹೇಳಿದ್ರೆ ಅದು ಸಂಪೂರ್ಣ ಸಂಗೀತವೇ ಆದಾಗೆ ಆಯ್ತು. ಹೌದು ಹೌದು. ಯಕ್ಷಗಾನದ ಹಿಮ್ಮೇಳದ ಅದರ ಮಟ್ಟಿಗೆ ಸಂಪೂರ್ಣ ಈ ನಾವು ಸಂಗೀತವನ್ನೇ ಅಳವಡಿಸಿದ್ರೆ ನಮ್ಮ ಮಟ್ಟು ಹಾಳಾಗ್ತದೆ. ಹಾಗಿದ್ರೆ ಸಂಗೀತ ಬೇಡವೇ ಬೇಕು. ಒಂದಾದ್ರೆ ಛಾಯೆ ಇದ್ರೆ ಸಾಕು. ಸರಿ ಸರಿ. ಸಾಹಿತ್ಯ ಮುಖ್ಯ. ಅಂದ್ರೆ ಸಾಹಿತ್ಯ ಶುದ್ಧಿಯಿಂದ ನಾವು ಸಂಗೀತವನ್ನು ಅಳವಡಿಸಿಕೊಂಡು ಭಾಗವತಿಕೆಯನ್ನು ಮಾಡಬೇಕು. ಸಾಹಿತ್ಯ ಶುದ್ಧಿ ಮುಖ್ಯ. ರಾಗ ಗೌಣ. ರಂಗ ನಿರ್ದೇಶನದ ಜವಾಬ್ದಾರಿಯಲ್ಲಿ ಹೆಚ್ಚಿನ ಪಾಲು ಭಾಗವತರಿಗೋ, ಕವಿಗೋ ಅಥವಾ ವ್ಯವಸ್ಥಾಪಕರಿಗೋ? ರಂಗದ ಹೆಚ್ಚು ಜವಾಬ್ದಾರಿ ಭಾಗವತನಿಗೆ. ಕವಿ ಆ ಪ್ರಸಂಗವನ್ನು ಈ ರೀತಿ ಕೊಂಡು ಹೋಗಬೇಕು ಎಂಬ ಒಂದು ನಿರ್ಣಯವನ್ನು ಬರೆದಿಟ್ಟ ಮೇಲೆ ಅದನ್ನು ಕೊಂಡು ಹೋಗುವ ಜವಾಬ್ದಾರಿ ಭಾಗವತರ. ಸರಿ. ಪ್ರದರ್ಶನಗಳಿಗೆ, ಯಾವುದೇ ಪ್ರದರ್ಶನಗಳಿಗೆ ವಿಮರ್ಶೆ ಅನ್ನುವಂಥದ್ದು ಬೇಕು ಅಂತಂದ್ರೆ ಆ ವಿಮರ್ಶೆ ಅನ್ನುವಂಥದ್ದು ಹೇಗೆ ಇರಬೇಕು? ವಿಮರ್ಶೆ ಅನ್ನುವಂಥದ್ದು ಬೇಕು. ಮೊಸರನ್ನು ಕಳೆದು ಬೆಣ್ಣೆ ತೆಗೆದ ಹಾಗೆ ವಿಮರ್ಶೆಯಲ್ಲಿ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ವಿಮರ್ಶೆ ಬೇಕೇ ಹೊರತು ಅದು ವಾಮ ಮಾರ್ಗ ಆಗಬಾರ್ದು. ಅಂದ್ರೆ ಬಗ್ಗು ಬಡಿಬೇಕು ಅಂತ ಹೇಳಿ ವಿಮರ್ಶೆ ಮಾಡಬಾರ್ದು. ಈಗ ನಮ್ಮ ಕೈಯ ಬೆರಳುಗಳೆಲ್ಲ ಒಂದೇ ಹಾಗೆ ಇಲ್ಲ. ಹೌದು ಹೌದು ಹೌದು. ಈಗ ಇವತ್ತೊಬ್ಬ ಕರ್ಣ ಮಾತನಾಡಿದವ, ನಾಳೆ ಇನ್ನೊಬ್ಬ ಕರ್ಣ ಮಾತಾಡ್ತಾನೆ. ಈ ಕರ್ಣ ಮಾತಾಡಿದವನು ಆ ಕರ್ಣ ಮಾತಾಡಿದನು ತುಲನೆ ಮಾಡುವಾಗ ವಾಕ್ಚಾತುರ್ಯ ವ್ಯತ್ಯಾಸ ಇರ್ಬೋದು. ನಾವು ಅದರಲ್ಲಿ ಹೆಚ್ಚು ವಿಮರ್ಶೆ ಮಾಡಬಾರ್ದು. ಪಾತ್ರ ಚಿತ್ರಣ ಯಾವ ರೀತಿಯಾಗಿ ನಿಭಾಯಿಸಿದ್ದಾನೆ ಅನ್ನೋದರ ಬಗ್ಗೆ ವಿಮರ್ಶೆ ಮಾಡಬೇಕು. ಸರಿ ಸರಿ ಸರಿ. ಅಂದ್ರೆ ಯಕ್ಷಗಾನದ ಔಚಿತ್ಯದ ಒಳಗಡೆ ಇತ್ತು ಇಲ್ಲೋ ಅನ್ನುವಷ್ಟರ ಮಟ್ಟಿಗೆ ಮಾತ್ರ ವಿಮರ್ಶೆ ಇರಬೇಕು. ಯುವ ಪೀಳಿಗೆ ಇತ್ತೀಚೆಗೆ ಯಕ್ಷಗಾನದತ್ತ ಪುನಃ ಆಕರ್ಷಿಸಲ್ಪಟ್ಟಿದೆ. ಅದರ ದೃಷ್ಟಿಕೋನ, ಅದರ ಆಯಾಮಗಳು ಸ್ವಲ್ಪ ವಿಭಿನ್ನವಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯುವ ಪೀಳಿಗೆ ಆಕರ್ಷಿತವಾದ್ದು ಸಂತೋಷವೇ ನನಗೆ. ಸರಿ. ಆ ಯುವ ಪೀಳಿಗೆಯನ್ನು ಎತ್ತಿ ಹಿಡಿಯುವುದಕ್ಕೆ ಅವರಿಗೆ ಬೋಧಿಸುವಂತಹ ವ್ಯಕ್ತಿಗಳು ಕೆಲವೊಂದು ಮಂದಿ ಅವರ ನಡೆಯನ್ನು ಕಾಣುವಾಗ ಎಳವೆಯಲ್ಲೇ ಚಿವುಟಿದ ಹಾಗೆ ಆದೀತು ಎಂಬ ಖೇದ ಬರ್ತದೆ. ಅಂದ್ರೆ ಈ ಎಳವೆಯಲ್ಲಿಯೇ ಅವರ ಬೆಳವಣಿಗೆಯನ್ನು ಸರಿಯಾದ ಪಥದಲ್ಲಿ ಕೊಂಡೊಯ್ಯುತ್ತಾ ಇಲ್ಲ, ಅವರೇ ಪಥವನ್ನು ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳುದು? ನಾನು ಅದನ್ನೇ ಹೇಳುವುದಕ್ಕೆ ನಾನು ಮನಸ್ಸು ನನಗೆ ಮನುಷ್ಯನ ಜೀವನ ನಡೆಸುವುದಕ್ಕೆ ದ್ರವ್ಯ ಬೇಕು. ನಾವು ದ್ರವ್ಯವನ್ನು ಸಂಪಾದಿಸುವಂತಹ
ಆ ಕ್ಷೇತ್ರ ಹಾ ಅದನ್ನು ಉಳಿಸಿಕೊಂಡು ಅಲ್ಲಿಗೆ ಬರುವವರಿಗೆ ಅದನ್ನ ಫಲವನ್ನು ಸರಿಯಾದ ಕ್ರಮದಲ್ಲಿ ಕೊಟ್ಟು ಹಾ ನಾವು ಫಲವನ್ನು ಪಡ್ಕೊಂಡ್ರೆ ಅದಕ್ಕೆ ಬೆಲೆ ಹೆಚ್ಚು. ಬರುವಂತ ವ್ಯಕ್ತಿಗಳು ಏನೇ ಆದರೂ ನನಗೆ ಫಲ ಸಿಕ್ಕಿದ್ರೆ ಸಾಕು, ನನಗೆ ಸಿಕ್ಕಿದ್ರೆ ಸಾಕು ಹೇಳಿದ್ರೆ ಸಾಕು. ಈಗ ಒಬ್ಬ ಕೃಷಿಕ ತನ್ನ ಮನೆಗೆ 10 ಜನ ಕೆಲಸದವರನ್ನು ಬರಲುವುದಕ್ಕೆ ಮಾಡಿ ಕೂಲಿ ಮಾಡಿಸ್ತಾನೆ. ಅವನು ಕೂಡ ಅದೇ ರೀತಿಯಲ್ಲೇ ನನಗೆ ಸಿಕ್ಕಿದ್ರೆ ಸಾಕು ಎಂಬುದಾಗಿ ಮಾಡಿದರೆ ಫಲ ಆಗುವುದಿಲ್ಲ. ಯಾರು ಕರೆದಿದ್ದಾರೆ ಅವರಿಗೂ ಕೂಡ ಫಲ ಸಿಕ್ಕಿದ್ರೆ ಅವನ ಆ ಪಡ್ಕೊಂಡಂತ ಫಲಕ್ಕೆ ಪೂರ್ಣತೆ ಬರ್ತದೆ. ಅಂದ್ರೆ ಈಗ ನೀವು ಹೇಳಿದ್ದನ್ನು ನಾನು ಅರ್ಥ ಮಾಡಿಕೊಂಡದ್ದು ಹೇಗೆ ಅಂತಂದ್ರೆ, ಯುವ ಪೀಳಿಗೆ ಹೊಸ ಆಯಾಮದೊಂದಿಗೆ ಬಂದಿದ್ರೂ ಕೂಡ ಅವರಿಗೆ ಸೂಕ್ತವಾದಂತಹ ಪಥ ನಿರ್ದೇಶನದ ಜವಾಬ್ದಾರಿ, ಸೂಕ್ತವಾದ ಪಥ ನಿರ್ದೇಶನವನ್ನು ಕೊಟ್ಟು ಅವರನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸಬೇಕು. ಈಗ ಚಾಲಕ ವೃತ್ತಿಯಲ್ಲಿರುವಂತಹ ಒಂದು ವ್ಯಕ್ತಿ ನಾನು ಒಬ್ಬ ಚಾಲಕನಾಗಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡು ಇನ್ನೋರು ಬಂದವನಿಗೆ ಚಾಲಕ ಯಾವ ರೀತಿಯಾಗಿ ಪಾಠವನ್ನು ಹೇಳಬೇಕು ಹಾಗೆ ಹೇಳಿದರೆ ಚಂದ ಆಗ್ತದೆ, ಸರಿಯಾಗಿ ಅವನು ಚಾಲಕ ಆಗ್ತಾನೆ, ಒಳ್ಳೆಯ ಚಾಲಕ ಆಗ್ತಾನೆ. ಅಲ್ಲದಿದ್ದರೆ ಎಲ್ಲಿಯೂ ಹೋಗಿ ಅದು ಅರ್ಧದಲ್ಲಿ ಅದ ಪತನ ಹೊಂದುತ್ತದೆ. ಬ್ಯಾಂಡ್ ಸೆಟ್ಟು, ಸಿಡಿಮದ್ದು, ರಂಗಸ್ಥಳದ್ದು ಅತಿಯಾದ ಅಲಂಕಾರ ಇತ್ಯಾದಿ ಆಡಂಬರ ಎಲ್ಲ ಅವಶ್ಯಕತೆ ಉಂಟಾ? ಅದು ಅಷ್ಟು ಅವಶ್ಯಕತೆ ಇಲ್ಲ ಅಂತ ಕಾಣ್ತೇನೆ ನನಗೆ. ಈಗ ನೋಡಿ, ಯಕ್ಷಗಾನ ವೈಭವ ಅಂತ ಒಂದು ಪ್ರತ್ಯೇಕವಾಗಿ ಕೇವಲ ಯಕ್ಷಗಾನದ ಹಿಮ್ಮೇಳವನ್ನು ಮಾತ್ರ, ಅಂದ್ರೆ ಭಾಗವತರಿಗೆ ಭಾಗವತಿಗೆ ಮದ್ಲೆ ಚೆಂಡೆ ಇದನ್ನೆಲ್ಲ ಇಟ್ಟುಕೊಂಡು ಕೇವಲ ವೇಷಗಳಿಲ್ಲ, ತಾಳಮದ್ಲಿಯೂ ಅಲ್ಲ, ಏನೂ ಅಲ್ಲ, ಯಕ್ಷಗಾನ ವೈಭವ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಈ ರೀತಿಯ ಬೆಳವಣಿಗೆ ಜಾಸ್ತಿ ಆದ್ರೆ ಇದು ಯಕ್ಷಗಾನಕ್ಕೆ ಏನಾದರೂ ಕೊಡುಗೆಯನ್ನು ಕೊಟ್ಟೀತೆ? ಯಕ್ಷಗಾನ ಗಾನ ವೈಭವ ಈಗ ಮೊದಲು ಜುಗುಲು ಬಂದಿಲ್ಲ ಚೆಂಡೆ ಇದರಲ್ಲಿ ಇದ್ದ ಹಾಗೆ ಇದೊಂದು ರೀತಿಯ ಒಂದು ಲೋಕಕ್ಕೆ ತಿಳಿಯಪಡಿಸುವ ಹಾಗೆ ಆಗ್ತದೆ. ಇದಕ್ಕಿಂತಲೂ ಹೆಚ್ಚು ಇದಾದರೂ ಆದೀತು ನನ್ನ ಮನಸ್ಸಿಗೆ. ಈಗ ಕೆಲವೊಂದು ಎರಡೇ ಅರ್ಥ. ಹೌದು. ಅದು ಯಾವುದೋ ಒಂದು ಕಥೆಯಿಂದ 2 ವೇಷಧಾರಿಗಳು ಎದುರೆದುರೆ ಮಾತನಾಡುವಂತ ಸನ್ನಿವೇಶಗಳು, ಅದನ್ನು ಮಾತ್ರ ತಕೊಂಡು ಮಾಡ್ತಾರೆ. ಅದು ಮಾತ್ರ ಅಷ್ಟು ನನಗೆ ಎಷ್ಟು ಸಮಂಜಸ ಕಾಣುವುದಿಲ್ಲ. ಅಂದ್ರೆ ಅದು ಕೇವಲ ಚರ್ಚೆಗೆ ಬೇಕಾಗಿ ಇಬ್ಬರೊಟ್ಟಿಗೆ ಚರ್ಚೆ ಮಾಡಿ ಜಗಳ ಮಾಡಿಕೊಳ್ಳುವುದು ಅಷ್ಟಕ್ಕೆ. ಹೆಣ್ಣು ಮಕ್ಕಳ ಯಕ್ಷಗಾನ ಮತ್ತೆ ಮಕ್ಕಳ ಯಕ್ಷಗಾನ, ಆಮೇಲೆ ಯಕ್ಷಗಾನವನ್ನು ಉಪವೃತ್ತಿಯಾಗಿ ಸ್ವೀಕರಿಸಿರುವವರ ಬಗ್ಗೆ, ಅಂದ್ರೆ ಬೆಳಿಗ್ಗೆ ಅವರು ಕೆಲಸಕ್ಕೆ ಹೋಗ್ತಾರೆ, ರಾತ್ರಿ ಮೇಳಗಳಲ್ಲಿ ದುಡಿತಾರೆ. ಇದರ ಬಗ್ಗೆ ನಿಮ್ಮ ಖಚಿತ ಅಭಿಪ್ರಾಯ ಏನು? ಹೆಣ್ಣು ಮಕ್ಕಳು ಅಥವಾ ಅಭ್ಯಾಸಿಗಳಾಗಿರುವಂತಹದ್ದೆಲ್ಲ ಅವರ ಅಭಿರುಚಿಗೆ ಮೆಚ್ಚಿದ್ದೇನೆ ನಾನು. ಆದರೆ ಬೇರೊಂದು ಕೆಲಸಕ್ಕೆ ಹೋಗಿಕೊಂಡು ಯಕ್ಷಗಾನಕ್ಕೆ ಬರುವ ಕೆಲಸ ಸರಿ ತಪ್ಪು ಅನ್ನೋದಿಲ್ಲ ನಾನು. ಅದನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡದಿದ್ರೆ ತಪ್ಪು. ಕೆಲವೊಂದು ಮಂದಿ, ಈಗ ನಾನು ಕೆಲವು ಮೇಳಗಳಲ್ಲಿ ಗಮನಿಸಿದ್ದೇನೆ, ಅದನ್ನು ಬಂದು ಇಲ್ಲಿ ಕೊಡುವಂತಹದ್ದನ್ನು ಸ್ವೀಕರಿಸ್ತಾರೆ, ಇಲ್ಲಿ ಕೆಲಸ ಮಾಡೋದು ಸ್ವಲ್ಪ ಉದಾಸೀನ, ಅದು ಒಂಥರ ಅಷ್ಟು ಸರಿ. ನಾಳೆ ನನಗೆ ಆಫೀಸಿಗೆ ಹೋಗ್ಲಿಕ್ಕೆ ಉಂಟು, ಇಲ್ಲಿ ಸ್ವಲ್ಪ ಅದು ಸ್ವಲ್ಪ ಬೇಸರ ಆಗ್ತದೆ. ಯಾಕೆಂದ್ರೆ ಅನಾರೋಗ್ಯ ಇದ್ರೆ ಏನು ಮಾಡುವುದಕ್ಕೂ ಸಾಧ್ಯ. ಹೌದು. ಇದು ಅರ್ಧ ಗಂಟೆ 1 ಗಂಟೆ ಒಂದು ಕೆಲಸ. ಹಾಗೆ ಒಂದು ಎಷ್ಟೋ ಅಭಿಮಾನಿಗಳು, ಒಂದು ಕಲೆಯ ಮೇಲೆ ಅಭಿಮಾನದಲ್ಲಿ ಬರುವಂತಹ ವ್ಯಕ್ತಿಗಳು, ಮೇಳದ ಮೇಲೆ ಅಭಿಮಾನದಲ್ಲಿ ಬರುವಂತಹ ವ್ಯಕ್ತಿಗಳು ಎಷ್ಟೋ ಜನ ಇರ್ತಾರೆ. ಅವರ ಅಭಿಮಾನಕ್ಕೆ ಅವರ ಒಂದು ನಾವು ನೀರೆಲ್ಲ ಹಾಗಾಗ್ತದೆ. ಹೌದು. ಅಂದ್ರೆ ಎರಡೂ ಕ್ಷೇತ್ರಗಳಿಗೂ ನ್ಯಾಯ ಕೊಡ್ಲಿಕ್ಕೆ ಸಾಮರ್ಥ್ಯ ಇದ್ರೆ ಮಾತ್ರ ಮಾಡಬೇಕು. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಅಂತ ಅನ್ನಿಸ್ತದ ಅಥವಾ ಮಾರಕ ಅಂತ ಅನ್ನಿಸ್ತದ? ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವೇ, ಮಾರಕ ಅಂತ ಅನಿಸುವುದಿಲ್ಲ. ಭಾಗವಹಿಸುವವರು ಮಾತ್ರ ಹರಕೆ ಅಂತ ಹೇಳಬಾರ್ದಷ್ಟೇ. ಅದು ಹರಕೆಗೆ ಇರುವಂತ ಆಟ ಅಂತ ಹೇಳುದು ದೇವರಿಗೆ ಹೇಳಿದಂತ ಹರಕೆಯನ್ನು ಪೂರೈಸುವುದೇ ಹೊರತು ಹೌದು ನಮ್ಮಲ್ಲಿ ಇದನ್ನು ಹೇಳಿದ್ದಕ್ಕೆ ಒಂದು ನಾವು ಮಾಡುವಂತ ಹೇಳಿ ಮಾಡುವವರಿಗೆ ಇರಬಾರ್ದು. ಹೌದು. ಅಂದ್ರೆ ಆ ಒಂದು ಹರಕೆ ತೀರಿಸುವ ಆ ಒಂದು ಮೇಳದ ಕಲಾವಿದರಿಗೆ ಅದು ಇರಬಾರ್ದು. ಹರಕೆಯನ್ನು ತೀರಿಸುವ ಆ ವ್ಯಕ್ತಿಗೆ ಮಾತ್ರ ಇರಬೇಕು.
ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತದ ಅಥವಾ ರೂಪುಗೊಳ್ತಾ ಇಲ್ಲ ಅಂತ ಅನ್ನಿಸ್ತದ? ಭರವಸೆ ಕಲಾವಿದರು ರೂಪುಗೊಳ್ತಾರೆ ಅಂತ ಅನ್ನಿಸ್ತದೆ. ಆದರೆ ಅದರ ಬೆನ್ನಿಗೆ ಅವರನ್ನು ತಲೆ ಎತ್ತುವುದಕ್ಕೆ ಕೆಲವೊಂದು ಮಂದಿ ಬಿಡುವುದಿಲ್ಲ, ತಲೆಗೆ ಮೆಟ್ಟು ತಲೆ. ಆ ಲಾಬಿಗಳು ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರದಲ್ಲೂ ಉಂಟು, ಇಲ್ಲಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಉಂಟು ಬಿಡಿ. ಅದು ಸ್ವಲ್ಪ ಕಷ್ಟ. ಅಂದ್ರೆ ಈಗ ನಮ್ಮಲ್ಲಿ ಜಾತಿಯ ಆಧಾರದಲ್ಲಿ ಶುರುವಾಗಿದೆ ಈಗ, ಅವೆಲ್ಲ ಯಕ್ಷಗಾನದ ಬೆಳವಣಿಗೆಗೆ ಅದು ಮಾರಕ ನನ್ನ ಅಭಿಪ್ರಾಯದಲ್ಲಿ. ಹೌದೌದು. ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಖಚಿತ ಅಭಿಪ್ರಾಯ ಏನು? ಇದರ ಸಾಧಕ ಬಾಧಕಗಳು ಏನು ಅಂತ ನಿಮ್ಮ ಅಭಿಪ್ರಾಯ? ಕಾಲಮಿತಿ ಯಕ್ಷಗಾನ ತಪ್ಪು ಅನ್ನೋದಿಲ್ಲ ನಾನು. ಆ ಕಾಲಮಿತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಪ್ರಾಮುಖ್ಯವಾದ ಎಲ್ಲ ವಿಚಾರಗಳನ್ನು ತಿಳಿಯಪಡಿಸಿದ್ರೆ ಸರಿ ಅಂತ ಆಗ್ತದೆ. ಅದಿದ್ರೆ ಕಾಲಮಿತಿ ಈಗ ಒಂದು ಪ್ರಸಂಗಕ್ಕೆ ಹೆಚ್ಚು ಕಡಿಮೆ 3 ಗಂಟೆ ಸಮಯದ ಕಥೆಯನ್ನು ಅರ್ಧ ಗಂಟೆಯಲ್ಲಿ 1 ಗಂಟೆಯಲ್ಲಿ ಎಲ್ಲ ಮುಗಿಸುವಾಗ ಅದೆಷ್ಟು ಮುಗಿದಿತ್ತು. ಹೌದು ಹೌದು. 4 ಗಂಟೆ ನಮ್ಮಲ್ಲಿ ಕಲಾವಿದರು ಇದ್ದಾರೆ ಅಂತ ಹೇಳಿ 4 ಪ್ರಸಂಗಗಳು, ಈ 4 ಪ್ರಸಂಗಕ್ಕೂ 4 ಗಂಟೆಯ ಪ್ರಸಂಗಗಳನ್ನು 1 ಗಂಟೆಗೆ ಇಳಿಸುವುದು ಅಷ್ಟಾಗುವ ಅದು ಸ್ಪರ್ಧೆಯಾಗಿ ಆಗ್ತದೆ. ಅಂದ್ರೆ ಅದರ ಒಂದು ಏನು ಯಾವ ಫಲಿತಾಂಶ ಕೊಡಬೇಕು ಆ ಫಲಿತಾಂಶವನ್ನು ಕೊಡುವುದಿಲ್ಲ. ಕಥೆ ಗೊತ್ತಿದ್ದವನಿಗಾದ್ರೆ ಅದು ಈ ರೀತಿ ಕಥೆ ಹೋಗಿದೆ ಅಂತ ಹೇಳ್ಬೋದೇ ಹೊರತು ಕಥೆ ಗೊತ್ತಿಲ್ಲದವನಿಗೆ ಅದು ಗೊತ್ತೇ ಆಗುದಿಲ್ಲ. ಯಕ್ಷಗಾನದ ಬೆಳವಣಿಗೆಯನ್ನು ಯಾವ ಮಾನದಂಡದಿಂದ ಅಳೆಯಬಹುದು ನಿಮ್ಮ ಅಭಿಪ್ರಾಯದಲ್ಲಿ, ಮತ್ತು ಇನ್ನು ಮುಂದಕ್ಕೆ ಅದು ಹೇಗೆ ಬೆಳೆಯಬೇಕು ಅಂತ ನಿಮ್ಮ ಅನಿಸಿಕೆ? ಯಕ್ಷಗಾನದ ಮಾನದಂಡ ಹೇಳ್ತಿದ್ರೆ ಕಷ್ಟ ಆದೀತು. ಮಾನದಂಡದ ಬಗ್ಗೆ ಹೇಳ್ತಿದ್ರೆ ಹೇಳಿದ್ರೆ ಯಾಕೆ ನಾನು ಹೇಳಿದೆ ಅಂತ ಹೇಳಿದ್ರೆ ಅದು ಕೆಲವೊಂದು ಮಂದಿ ಅದು ವಿರೋಧಾಭಾಸ ಬರ್ಲಿಕ್ಕೂ ಸಾಕು. ಉಳಿಸಬೇಕು ಅಂತ ಆದರೆ ನಾನು ಆಗ ಪ್ರಥಮದಲ್ಲಿ ಹೇಳಿದ ಹಾಗೆ ಬೆಳೆಸಬೇಕಿದ್ರೆ ತನ್ನ ವೈಯಕ್ತಿಕ ಲಾಭವನ್ನೇ ಪ್ರಾಮುಖ್ಯವಾಗಿ ಇಟ್ಟುಕೊಳ್ಳದೆ ಕೆಲಸವನ್ನು ಮಾಡಬೇಕು. ಹಾಗಾದ್ರೆ ಚಂದ ಅಂತ ಆದೀತು. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರ್ದು? ಕಲಾವಿದರದ್ದ, ಮೇಳದ ಯಜಮಾನರುಗಳದ್ದ, ಪ್ರೇಕ್ಷಕರದ್ದ? ಮೇಳದ ಯಜಮಾನ ಅದಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಅಥವಾ ಇನ್ನಾವುದೋ ವಿಚಾರಗಳನ್ನು ಸಂಗ್ರಹಿಸಿಕೊಳ್ಳಬೇಕೇ ಹೊರತು ಅದನ್ನು ಉಳಿಸಿ ಬೆಳೆಸಬೇಕಾದ್ದು ಹೆಚ್ಚು ಕಲಾವಿದರಿಗೆ ಬಿಟ್ಟದ್ದು. ಈ ಕಲಾವಿದರು ಉಳಿಸಿ ಬೆಳೆಸಬೇಕೆಂಬುದಾಗಿ ಆದರೆ ಶ್ರೋತೃವರ್ಗದವರು ಅವರ ಪ್ರೋತ್ಸಾಹ ಮುಖ್ಯ. ಇದು ಒಂದು ಸಂಘ ಹಾಕಿದಾಗ ಹೌದು ಹೌದು, ಅವರ ಪ್ರೋತ್ಸಾಹ ಉಳಿಬೇಕು ಅಂತ ಆದ್ರೆ ನಾವು ಸರಿಯಾಗಿ ಕೆಲಸ ಮಾಡಬೇಕು. ಹೌದು, ಕೆಲಸ ಮಾಡಿದ್ರೆ ಅವರ ಪ್ರೋತ್ಸಾಹ ಬರ್ತದೆ. ನಾವು ಕೆಲಸದಲ್ಲಿ ಹಿಂದೇಟ ಹಾಕಿದ್ರೆ ಯಾರು ಪ್ರೋತ್ಸಾಹ ಕೊಡ್ತಾರೆ? ಅಂದ್ರೆ ಉಳಿಸಿ ಬೆಳೆಸುವ ಜವಾಬ್ದಾರಿ ಇಡೀ ಸಮಾಜದ್ದು ಅಂತ ಆಯ್ತು. ಹಾಗಾದ್ರೆ ಹೌದೌದು. ಯಕ್ಷಗಾನದ ಮುಂದಿನ ಭವಿಷ್ಯದ ಬಗ್ಗೆ ತಮ್ಮ ಅಭಿಪ್ರಾಯ ಹೇಗೆ? ಆಶಾಭಾವನೆಯನ್ನು ಹೊಂದಿದ್ದೀರಾ? ಯಕ್ಷಗಾನದ ಬಗ್ಗೆ ಆಶಾಭಾವನೆ ಹೊಂದಿದ್ದೇನೆ. ಮುಂದೆ ಅದು ಉಳಿತದೆ, ಬೆಳೀತದೆ. ತಮ್ಮ ಎಲ್ಲ ರೀತಿಯ ಅಂದ್ರೆ ಈಗ ಯಕ್ಷಗಾನ ಕ್ಷೇತ್ರದಲ್ಲಿ ಈಗ ಹಿಂದೆ ನಿಮ್ಮನ್ನು ಭಾಗವತರಾಗಿ ಅಥವಾ ವೇಷಧಾರಿಯಾಗಿ ನೋಡಿದವರಿಗೆ ನಿಮ್ಮ ನಿಜವಾಗಿ ಉಂಡೆಮನೆ ಶ್ರೀಕೃಷ್ಣ ಭಟ್ ಅಂದರೆ ಏನು ಅಂತ ಹೆಚ್ಚಿನವರಿಗೆ ಗೊತ್ತಿದೆ. ಈಗಿನ ಯಾರು ನೋಡಿರಲಿಲ್ಲ. ಈಗ ನೀವು ಸ್ವಲ್ಪ ತೆರೆಮರೆಯಲ್ಲಿ ಇದ್ದೀರಿ. ಹೌದು ಹೌದು. ನೀವು ಬಹಳಷ್ಟು ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಬಹಳಷ್ಟು ಸಾಧನೆಯನ್ನು ಮಾಡಿದ್ದೀರಿ. ಈ ಎಲ್ಲ ಸಾಧನೆಗಳಿಗೆ ನಿಮಗೆ ಸಮಾಜದಿಂದ ಅಥವಾ ನಿಮ್ಮ ಕುಟುಂಬ ವರ್ಗದಿಂದ ದೊರೆತ ಸಹಕಾರ ಪ್ರೋತ್ಸಾಹದ ಬಗ್ಗೆ? ಸಮಾಜದಿಂದ ಎಷ್ಟೋ ಮಂದಿ ನನಗೆ ಒಳ್ಳೆಯ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮ ಬಂಧುವರ್ಗದವರು, ಮನೆಯವರಿಂದೆಲ್ಲ ಪ್ರೋತ್ಸಾಹ ಸಿಕ್ಕಿದ್ದಾನೆ. ಈಗ ಯಕ್ಷಗಾನ ಕ್ಲಾಸಿನ ವಿಚಾರದಲ್ಲಿ ಈಗ ಇದು ವೆಂಕಟೇಶಮಯ್ಯರು ಅವರ ಮನೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಕ್ಲಾಸುಗಳನ್ನು ಎಲ್ಲ ಅವರು ಕೊಟ್ಟು ಹೋಗಿದ್ದಾರೆ. ಹಾಗೆ ಅನೇಕ ಮಂದಿ ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ನನ್ನ ಮುಖ್ಯ ಏನಂದ್ರೆ
ಯಕ್ಷಗಾನ ಅಥವಾ ಯಾವುದೇ ವಿದ್ಯೆ ಆದರೂ ಕಲಿಬೇಕು. ಕಲಿಯುವಂತಹದ್ದು ಮುಖ್ಯ. ಹೇಳಿಕೊಡುವವರಿಗೂ ಅಷ್ಟೇ ಶ್ರದ್ಧೆಯಲ್ಲಿ ಹೋಗಬೇಕು. ಒಬ್ಬರು ಹೇಳಿದ್ದಕ್ಕೆ ನಾನು ಅವರಿಗೆ ಹೇಳಿಕೊಡ್ತೇನೆ ಅಂತೇಳಿ ಆಗಬಾರ್ದು. ಒಂದು ವಿದ್ಯೆ ಎಲ್ಲರಿಗೂ ಬರಲಿಕ್ಕಿಲ್ಲ, ಬರುವುದೂ ಇಲ್ಲ. ಹೇಳಿಕೊಡುವವನಿಗೆ ಅದರ ಬಗ್ಗೆ ಗೊತ್ತಿರಬೇಕು. ಬರುವುದು ಹೋಗುವುದು ಒಂದು ವಿದ್ಯಾರ್ಥಿಗೆ ದೈವೇಚ್ಛೆ. ಹೌದು ಹೌದು, ಸರಿ. ಈಗ ಯಕ್ಷಗಾನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, 2 ದಿವಸ 3 ದಿವಸ ಪಾಠಕ್ಕೆ ಬಂದು ಮರು ದಿವಸ ಇನ್ನೊಂದೆಡೆಯಲ್ಲಿ ಅವ ಕ್ಲಾಸ್ ಮಾಡ್ತಾನೆ. ಅದು ಕಷ್ಟ ಆಗುವುದು. ನಿಮ್ಮ ಶಿಷ್ಯ ವರ್ಗದ ಬಗ್ಗೆ ಹೇಳಿ. ಎಷ್ಟು ಜನ ಶಿಷ್ಯರನ್ನು ನೀವು ತಯಾರು ಮಾಡಿದ್ದೀರಿ? ನನ್ನ ಶಿಷ್ಯ ವರ್ಗದ ಬಗ್ಗೆ ಹೇಳ್ತಿದ್ರೆ, ಈಗ ಮಕ್ಕಳು, ಹುಡುಗಿಯರು, ಪ್ರಾಯದವರು, ಹುಡುಗರು ಅಂತ ಯವನರು ಅಂತ ಹೇಳಿ ಒಂದು 1000 ಹತ್ತಿರಕ್ಕೆ ಉಂಟು ಅಂತ ಹೇಳಿದ್ರೆ, ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲಿ ಹಿಮ್ಮೇಳ ಅಂದ್ರೆ ಭಾಗವತಿಗೆ ಮೊದಲೇ ಚೆಂಡೆ ವಿಭಾಗ ಮಾಡುವುದಿದ್ರೆ, ನಾಟ್ಯದ ವಿಚಾರವಾಗಿ ಹೋಲಿಸ್ತಿದ್ರೆ ಇದರಲ್ಲಿ ಏನೂ ಇಲ್ಲ. ಹಿಮ್ಮೇಳದಲ್ಲಿ 1-2-3 ಜನ ಇದ್ದಾರೆ, ಭಾಗವತಿಗೆಯಲ್ಲಿ 2 ಜನ ಇದ್ದಾರೆ ಅಷ್ಟೇ. ಅವರು ಹೇಗೆ ವೃತ್ತಿಪರ ಮೇಳದಲ್ಲಿ ಏನಾದರೂ ಇದ್ದಾರೆ ನಿಮ್ಮ ಶಿಷ್ಯರು? ಯಾರು ಇಲ್ಲ. ಇಲ್ಲ, ನಾಟ್ಯದಲ್ಲಿ ಇದ್ದವರು ಇದ್ದಾರೆ. ಅದೇ ವೃತ್ತಿಪರ ಮೇಳದಲ್ಲಿ ನಿಮ್ಮ ಶಿಷ್ಯರಲ್ಲಿ 1-2-3 ಉದಾಹರಣೆಗೆ ಹೆಸರು ಕೊಡುವುದಿದ್ರೆ? ಹೆಸರು ಈಗ ನೆನಪಲ್ಲ ನನಗೆ. ಕಟಿಂಗ್ ಮೇಳದಲ್ಲಿ 1-2 ಜನ ಇದ್ದಾರೆ. ನಿಮ್ಮ ಶಿಷ್ಯರು ನನ್ನ ವೇಷ ಮಾಡುವವರು ವೇಷ ಮಾಡುತ್ತಾ ಇದ್ದಾರೆ. ಒಬ್ಬನ ಹೆಸರು ನೆನಪುಂಟು. ಅದರಲ್ಲಿ ಕಟಿಂಗ್ ಮೇಳದಲ್ಲಿ 4ನೇ ಸೆಟ್ಟಿನಲ್ಲಿ ಹಾಸ್ಯಗಾರ ರವಿಶಂಕರ್ ಅಂತ ಇದ್ದಾರೆ. ಹೌದು, ಅವ ನನ್ನ ನಾಟ್ಯ ಶಿಷ್ಯನ. ಯಾರು? ರವಿಶಂಕರ್ ಒಳಕುಂಜ. ನನಗೆ ಶಿಷ್ಯನೂ ಹೌದು, ನನ್ನ ಸಂಬಂಧದಲ್ಲಿ ನನ್ನ ತಮ್ಮನೂ ಹೌದು. ತಮ್ಮ ಅನ್ನೋದಕ್ಕಿಂತಲೂ ಹೆಚ್ಚು ಹಾಸ್ಯದ ಇದರಲ್ಲಿ ಅವ ನನ್ನ ಶಿಷ್ಯ ಅನ್ನೋದಕ್ಕೊಂದು ಹೆಮ್ಮೆ ಆಗ್ತದೆ ನನಗೆ. ಕತೆಗೆ ಲೋಪ ಆಗದ ಹಾಗೆ, ಸಭೆಗೆ ಅಸಖ್ಯವಾಗದ ಹಾಗೆ, ಅಸಭ್ಯ ವರ್ತನೆ ಇಲ್ಲದೆ ಮಾಡ್ತಾನೆ ಅನ್ನುವಂಥದ್ದು ಸಂತೋಷ. ಹೌದು ಹೌದು. ಮತ್ತೊಂದು, ಹವ್ಯಾಸಿಗಳಾಗಿದ್ದರೂ ಕೂಡ ಪುಂಡು ವೇಷಕ್ಕಾಗಲಿ, ಕಿರೀಟ ವೇಷಕ್ಕಾಗಲಿ, ಬಣ್ಣಕ್ಕಾಗಲಿ ಇವತ್ತಿಗೆ ಮೇಳದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಸರಿಮಿಗಿಲಾಗುವ ಹಾಗೆ ಸವಾಲು ನಿಲ್ಲುವಂಥ ನನ್ನ ಶಿಷ್ಯರಿದ್ದಾರೆ ಅನ್ನೋದು ಹೆಮ್ಮೆ. ಹೆಸರು ಯಾರು ಅಂತ ನಿಮಗೆ ಹೇಳಲಿಕ್ಕೆ ನೆನಪಿಗೆ ಬರುವುದಿಲ್ಲ? ಹೆಸರು ಹೇಳ್ಬೋದು. ಯಾಕಂದರೆ ಈಗ ಶ್ರೀವೇಷಕ್ಕೆ ವೀರ ವೆಂಕಟ ನರಸಿಂಹ ಅಂತ ಒಬ್ಬ ಇದ್ದಾನೆ. ಯಾವುದೇ ಶ್ರೀವೇಷವನ್ನು ಕೊಟ್ಟರು ಕೂಡ ಮಾಡೋದಕ್ಕೆ ಸಮರ್ಥ. ಹಾಸ್ಯಕ್ಕೆ ಹೇಳಿದಲ್ಲ. ಹೌದು ಹೌದು. ಪುಂಡು ವೇಷಕ್ಕೆ ಹೇಳಿದ್ರೆ, ಈಗ ಇವರ ಶ್ರೀಧರಮಯ್ಯ ಅವರ ಮಕ್ಕಳ 2 ಜನ. ಮತ್ತೆ ಬಣ್ಣದಲ್ಲಿ ನೀರ್ಚಾಲು ಮಾಧವ ಅಂತ ಇದ್ದಾನಲ್ಲ. ಹೌದೌದು, ಮಾಧವ ನೀರ್ಚಾಲು. ಹೌದು, ನನ್ನ ಹತ್ರ ಕಲ್ತದ್ದು. ಅಲ್ಲಿ ಸುಮಾರು ಜನ ಇದ್ದಾರೆ. ಯಾಕೆಂತಂದ್ರೆ ಯಕ್ಷಗಾನವನ್ನು ಕೇವಲ ಒಂದು ವೃತ್ತಿಯಾಗಿ ಅಥವಾ ಪ್ರವೃತ್ತಿಯಾಗಿ ನಾವು ಮಾಡುವುದಕ್ಕಿಂತ ಕೂಡ ನಾವು ಮುಂದಿನ ಜನಾಂಗಕ್ಕೆ ಶಿಷ್ಯರನ್ನು ತಯಾರು ಮಾಡುವುದು ಬಹಳ ಪ್ರಾಮುಖ್ಯದ ವಿಚಾರ ಅಂತ ನಾನು ವೈಯಕ್ತಿಕವಾಗಿ ಕಂಡುಕೊಂಡದ್ದು. ಅದು ನಿಜವಾಗಿಯೂ ಕೂಡ ಯಕ್ಷಗಾನ ಕ್ಷೇತ್ರಕ್ಕೆ ಒಂದು ಕೊಡುಗೆ ಅಂತ ನನ್ನ ಅಭಿಪ್ರಾಯ. ಆ ರೀತಿ ಇಷ್ಟು ಹೊತ್ತು ಯಕ್ಷಗಾನದ, ತೆಂಕುತಿಟ್ಟು ಯಕ್ಷಗಾನದ, ಭಾಗವತಿಕೆ, ಹಿಮ್ಮೇಳ, ಆಮೇಲೆ ಈ ಮುಮ್ಮೇಳ, ಇದರ ಬಗ್ಗೆ ಬಹಳ ಉತ್ತಮ ರೀತಿಯಲ್ಲಿ ನನ್ನ ಹಲವಾರು ಪ್ರಶ್ನೆಗಳಿಗೆ ಬಹಳ ಸಮಂಜಸ ಉತ್ತರಗಳನ್ನು ಮತ್ತು ಬಹಳ ನೇರವಾಗಿ ಯಾವುದೇ ಒಂದು ಮುಚ್ಚುಮರೆ ಇಲ್ಲದೆ ಉತ್ತರಗಳನ್ನು ಕೊಟ್ಟಿದ್ದೀರಿ. ಇದನ್ನು ಕೇವಲ ನನ್ನ ಒಂದು ವೈಯಕ್ತಿಕವಾದಂತಹ ಒಂದು ದಾಖಲೀಕರಣಕ್ಕೆ ಬೇಕಾಗಿ ನಾನು ಮಾಡ್ತಾ ಇರೋದು. ಯಾಕೆಂತಂದರೆ ನಾಳೆಗೆ ಯಾರಾದರೂ ಒಬ್ಬ ನಿಜವಾದ ಯಕ್ಷಗಾನವನ್ನು ನನಗೆ ನೋಡಬೇಕು, ನಿಜವಾದ ಯಕ್ಷಗಾನ ಅಂದರೆ ಹೇಗೆ, ಅದರ ಗುಣಲಕ್ಷಣಗಳು ಏನು ಅಂತ ನೋಡುವಾಗ ನಿಮ್ಮಂಥ ತಿಳಿದ ಹಲವಾರು ಜನರ
ಈ ಒಂದು ಸಾಕ್ಷ್ಯಚಿತ್ರಗಳನ್ನು ನಾನು ಮಾಡಿದ್ರಿಂದ ಅದು ಒಂದೇ ಕಡೆ ಎಲ್ರಿಗೂ ಸಿಗುವುದರಿಂದ ಆಗ ಅವನು ತುಲನಾತ್ಮಕ ಅಧ್ಯಯನವನ್ನು ಮಾಡಿ ಯಾವುದು ಸರಿ ಯಾವುದು ತಪ್ಪು, ಈಗ ಇರುವುದು ಎಷ್ಟು ಸರಿ ಎಷ್ಟು ತಪ್ಪು ಎನ್ನುವಂಥ ಒಂದು ಅಭಿಪ್ರಾಯವನ್ನು ಅವನೇ ಖುದ್ದಾಗಿ ತೆಗೆದುಕೊಳ್ಳಲಿಕ್ಕೆ ಅರ್ಹತೆಯನ್ನು ಪಡಿತಾನೆ. ಈ ಉದ್ದೇಶಕ್ಕೆ ಇದನ್ನು ಮಾಡ್ತಾ ಇರುವುದು. ಇಷ್ಟು ಹೊತ್ತು ಎಲ್ಲ ಇದಕ್ಕೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ಉತ್ತರವನ್ನು ಕೊಟ್ಟು ಬಹಳ ಒಳ್ಳೆಯ ರೀತಿಯಲ್ಲಿ ನನಗೆ ಒಂದು ಏನು ವಿಚಾರಗಳನ್ನು ತಿಳಿಸಿದ ನಿಮಗೆ ಅನಂತ ಕೃತಜ್ಞತೆಗಳು ಸರ್. ಒಂದು ಪ್ರಾಮುಖ್ಯ ವಿಷಯ, ನಾನು ಕೇಳಿದ ಇಷ್ಟು ಜನ ಶಿಷ್ಯ ವರ್ಗದಲ್ಲಿ ಅವರು ಕಲ್ತಂತದ್ದು ನನಗೆ ದೊಡ್ಡ ಒಂದು ಗುರುಕಾಣಿಕೆ. ಮತ್ತೊಂದು, ಯಾವ ಕ್ಷಣದಲ್ಲಿ ಎಲ್ಲಿ ನನ್ನನ್ನು ಕಂಡ್ರು ನನಗೆ ಕೊಡುವಂತಹ ಗೌರವ, ಇದಕ್ಕಿಂತ ದೊಡ್ಡ ಸನ್ಮಾನ ಬೇರೆ ಇಲ್ಲ. ಹೌದು ಹೌದು. ನಾನು ಏನೇ ಹೇಳಿದರು ಚಾಚು ತಪ್ಪದೆ ಮಾಡೋದು ಅದು ಸಂತೋಷ. ಅದರಿಂದಾಗಿ ನಾನು ಧನ್ಯತೆಯನ್ನು ಹೊಂದಿದ್ದೆ. ಹೇಳಲಿ ನೀವು ಸಂರಕ್ಷಣೆ ಕೊಟ್ಟಿದ್ದಕ್ಕಂತ ಸರಿ ಸರಿ. ಶನಿಯು ಬಂದ ಗುರುವಿಗೆರಗುದ ವಿನದಜು ಬರಿ ಬರಿಯನು ತಿಳಿದುದಗ ಬರಿ ಬರಿಯಲ್ಲನು ತಿಳಿದುದಗ ಮುನಿ ಬರಿಗೆ ಮುನಿ ಬದಿಗೆ
ಸಂದೇಶವನ್ನು ಕೇಳಿ ಕರ್ಣಾನಂದವಾಯಿತು. ತ್ರಿಕರಣಾಂತಃಕರಣ ಶುದ್ಧ ಭಾವದಿಂದ ನನ್ನ ಮಾಂಡಲಿಕರು, ನನ್ನ ಸಾಮಂತರು, ಸಮಸ್ತ ಪ್ರಜಾವರ್ಗ ಒಕ್ಕರನ್ನ ಸಂದೇಶವನ್ನು ಕೊಟ್ಟರಲ್ಲ ನನ್ನ ಆಡಳಿತದ ವೈಖರಿಗೆ. ಯಾವನೇ ಒಬ್ಬ ರಾಜನಿಗೆ ಬಹುಮತ ಬೇಕಾದ್ದಲ್ಲ ಸ್ವಾಮಿ, ಒಂದು ದೇಶದ ದೊರೆಗೆ ಸರ್ವಾನುಮತ. ಬಹುಮತ ಅಂದ್ರೆ ಅರ್ಥ ಏನು? ಅಲ್ಪಮತ ವಿರೋಧ ಉಂಟು ಅಂತ ಅರ್ಥ ಅಲ್ವೇ? ಹಾಗಾದ ಕಾರಣ ಸರ್ವರು ಅಂಗೀಕರಿಸಿದಂತಹ ಸಿಂಹಾಸನ ನಮ್ಮದ್ದು. ಉಜ್ಜಯಿನಿಯ ದೊರೆ ವಿಕ್ರಮ ರಾಜ ಕಾಲಸ್ಯ ಕಾರಣಂ. ಪ್ರಜೆಗಳಿಗೆ ಸುಕಾಲವನ್ನು ಸುಕ್ಷೇಮವನ್ನು ಕೊಡುವಲ್ಲಿ ರಾಜನು ಕಾರಣನಾಗುತ್ತಾನೆ. ದಿಕ್ಪಾಲಕ ಅಷ್ಟಕರ ಆವೇಶವನ್ನು ಮೈತಳೆದುಕೊಂಡು ಇಂದ್ರನಂತೆ ಚಂದ್ರನಂತೆ ಪ್ರಜೆಗಳಿಗೆ ತಣುಸನ್ನು ಕೊಡಬೇಕಾದ್ದು ರಾಜಧರ್ಮ. ವಿರೋಧಗಳಿಗೆ ಮಾರ್ತಾಂಡ ಸದೃಶನಾಗಿ ಪ್ರಜಾವರ್ಗದವರಿಗೆ ಚಂದ್ರನ ತಣುಸನ್ನು ಕೊಟ್ಟು ಯೋಗ್ಯ ಆಡಳಿತವನ್ನು ಕೊಡಬೇಕಾದ್ದು ರಾಜನಿಗೆ ಹೊಣೆ. ದುಃಖವನ್ನು ತಾನುಂಡು ಸಂತೋಷವನ್ನು ಪ್ರಜೆಗಳಿಗಿತ್ತು ಸಿಂಹಾಸನದ ರಾಜಗಾಂಭೀರ್ಯವನ್ನು ಆಶ್ರಯವಾದ ಪರಂಪರೆ, ಅನೂಚಾನವಾದ ನಂಬಿಕೆ, ಸನಾತನ ನಡವಳಿಕೆಗಳನ್ನು ಅನುಷ್ಠಾನಿಸಬೇಕು, ಪ್ರಜೆಗಳಿಗೆ ಉಪದೇಶಿಸಬೇಕು. ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರುಗದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪೆರೆದು ಸಂಸ್ತುತಿಸಿ ಅಂಬುರಿಸಿಯೇ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಗೆ ಪೊಡಮಡುದವನ್ನಿವೆನಿ ಕಥಾಮೃತವ ವರಮಗ ಕೈಲಾಸ ಶಿಖರದಿಯೇ ವರಮಗ ಕೈಲಾಸ ಶಿಖರದಿಯೇ ಹರನರಸಿ ಕಂಡಾಗ ಕೌತುಕವ ಹರನರಸಿ ಕಂಡಾಗ ಕೌತುಕವೆರಸೆ ಭೂಸುರನೋರ್ವನನು ದಡೆದೆಂದಳು ಮೆಗರೆಸಿ ಏನಿದು ಘನತರ ತಪವು ಮಾನಿನಿ ಮಗಳೇ ಡಬುಗೋ ಏನಿದು ಘನತರ ತಪವು ಮಾನಿನಿ ಮಗಳೇ ನೀ ಬೇಳಿರೋ ದಿಟವು ನಿನ ಮನದಿಚ್ಛೆ ಏನೆಂಬುದ ಬೆಳು ಪೂರೈಸುವೆ ಏನ ಬೇಳಲಯ್ಯೋ ಮುತ್ತು ಕಂದ ಸ್ವರ್ಗದ ಸಿರಿಯ ಬಯಸಿ ನಿನ್ನೈ ಅನುಭೂದನೈಯು ಕಂದ 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 ಬೇಡಕೋಗದಿರೆಂಬ ವಚನವ ಆಡಿ ಗೆಡಿಸದಿರಲು
ವಿಶಾಲಾಕ್ಷಿ ಕಂಬನಿ ತುಂಬಿಗೋಳಿಡುತ್ತ ಆ ಆ ಮಗಾತ್ವರದೆಡೆಗೆ ಭುವನ ಸ್ತೋಮ ಬಂದಿದೆ ಬಂದು ಬಂದು ಸ್ತೋಮತಾಯಿತಂದೆಯರು ಕಾಣುತ್ತ ಕಾಣದಲ್ಲದಲ್ಲಿ ಕಾಣುತ್ತ ಕಾಣದಂದದಲ್ಲಿ ಕೋಮಲಯ ಏನೆಂದು ನುಡಿಸದೆ ಮುದದಿಗುಳಿರಲು ಸತಿಜಿಂದ ಮಗೂದಧಿಯೊಳಗೆ ಮುಳುಗಿದಳದಿಕ ಬೆರಗಿನಲಿಗೆ ಆ ಯಾಗದ ಸೊಬಗಿಗಿಸಿ ಪತಿಭಾಗವನಿಡದಿರ್ಬಕ್ರದುವನಿರುಗಿಸುತ್ತಾಗ ತೂಗುದರಿರಮೋ ಹರಗರ ಹರಗರ ಈ ಗತಿಯನಗಾಯ್ತೆ ಎನ್ನುತ್ತ ಅಳಲಿದಳು ಸಭೆದೊಳು ಆ ಎದಗೆ ಬಂದೆನು ನಾನಿ ಪಾತಕಿ ಮಾಡುವ ಯಜ್ಞಕ್ಕೆ ಏತಗೆ ಬಂದೆನು ನಾನಿ ಪಾತಕಿ ಮಾಡುವ ಯಜ್ಞಕ್ಕೆ ಯಜ್ಞದ ರೀತಿಯ ಒಂದರಿಯದೆ ಬಂದಿದೆರನಾದುದಲ ಪತಿಗಳಿಗೆ ತ್ರೈಲೋಕದಿ ಕ್ರತುವಿನ ಭಾಗವ ಕೊಡದಿಗ ಮತಿಯುತರ್ಯಾರು ಮತಿಯುತರ್ಯಾರು ಈ ಬುದ್ಧಿಯು ಪಿತಗೇತಗೆ ಬಂತು ಹರನೇ ಶಂಕರ ಆದಡಲೆ ಸಂಜಯನೆ ನೀ ಕೇಳು ಆದಡಲೆ ಸಂಜಯನೆ ನೀ ಕೇಳು ಆದಿ ಸುಕೃತ ವಿಶಾಲವನ ಬದುಕು ಸೀದು ಹೋದರೆ ಸೀದು ಹೋದರೆ ಜಯ ಸಿರಿಯು ಜಂಗುಳವ ಜಾರಿದರೆ ಜಯ ಸಿರಿಯು ಜಂಗುಳವ ಜಾರಿದರೆ ಆಧರಿಸುವವರಾರು ಸಂಜಯ ಆಧರಿಸುವವರಾರು ಆಧರಿಸುವವರಾರು ವಿಧಿ ಬರೆದಾದಿ ಅಕ್ಷರಗೆ ಪ್ರತಿಕೂಲಾದಿ ಉಂಟೇ ಸಂಜಯ ಎನ್ನುತ್ತ ಕಂಬನಿ ತುಂಬುತ್ತ ಉಸುರಿದನು ಆ ಸಂಜಯ ಒಂದು ಷಣ್ಮುಖ ಪ್ರಿಯ ಏ
ಇನ್ನು ದೈವವಿಗೆ ನನ್ನಲ್ಲ ಏನ ಮಾಡುವುದಿರುವುದು ದೈವವಿಗೆ ನನ್ನಲ್ಲ ಧ್ರುವತೆಗೆ ರಣದ ಅಭಿಮಾನಿ ದೇವತೆ ರಣದ ಅಭಿಮಾನಿ ದೇವತೆ ಮುಳಿದಳಿಂದಿಗೆ ಮುಳಿದಳಿಂದಿಗೆ ನುತ ಚಿಂತಿಸಿದಾಗ ಭಾನು ಸುಧರತ ವಿಳಿದು ಭಾನು ಸುಧರತ ವಿಳಿದು ಕುಂತಿ ಸೋನುವಿನ ಮೊಗನೋಡಿಗಿ ಕುಂತಿ ಸೋನುವಿನ ಮೊಗನೋಡಿಗಿ ನೀತಿ ವಿಧಾನದಲ್ಲಿ ತಾನುರೆದ ಸರ್ವರು ಮೆಚ್ಚು ಬಂದದಲ್ಲಿ ಸರ್ವ ಮಂಗಲ ಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಗೆ ಶರಣ್ಯೇ ತ್ರ್ಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೇ ನಮೋಸ್ತುತೇ ಇತ ಪಾಂಡವರೀ ಬರಿಯೊಳಿರಲು ಅತ ಏಳನೇ ದಿವಸದಲ್ಲಿ ಪುರುಷೋತ್ತಮನು ಸುಜ್ಞಾನ ದೃಷ್ಟಿಯ ತೆರೆದು ಪರೀಕ್ಷಿಸಲು ಉತ್ತರಾಧಿಪನನುಗವರ ಸಖಪಾರ್ಥನನು ಮರೆಗೊಕ್ಕನೆಂಬುದ ಉತ್ತರಾಧಿಪನನುಗ ಸಖವರ ಪಾರ್ಥನನು ಮರೆಗೊಕ್ಕನೆಂಬುದ ಚಿತ್ತದೊಲಿ ನಿಶ್ಚಯಿಸಿ ನಗುತ್ತಿಂತೆಂದ ತಂಗಿಯೊಳು ನಿನಗೆ ಮರುಳಪುದಣ್ಣ ಅಣ್ಣ ಮರುಳಪುದಣ್ಣ ಅಣ್ಣ ನಿನಗೆ ಮರುಳಪುದಣ್ಣ ಬರ್ಬಿದು ಮಗನೆಲ್ಲ ಬಿಡುಗೋ ಕವಿವಾರ್ ಬಲ ಬಂದೆಮ್ಮ ಮಂಡೆಯ ಬಡಿಗೂ ಪಟ್ಟಣವೆಲ್ಲ ಸುಡುದು ಜಗದಬ್ಬೆ ಜಾನಕಿಯಿಂದ ಸೌಭಾಗ್ಯ ಗೆಡುಗೋ ನೀನೆಗೆ ಮರುಳಪ್ಪುದಣ್ಣ ಅಣ್ಣ ಮೋಹನ ಕಿತ್ತು ಗಯದ ಗಣಯ ನೆತ್ತಾರು ಅವ ತೊಳೆದು ಕಿತ್ತು ಗಾಯದ ಕಣೆಯ
ನೆತ್ತರಲ್ಲವ ತೊಳೆದು ಮತ್ತೆ ಕವಳೌಷಧಿಯ ಮಂತ್ರಿಸೂತ ಹಚ್ಚಿ ನಿಂತುಕೊಂಡಿರಬೇಡಿ ಇತ್ತ ಕೊಳ್ಳಿರಿ ಎನ್ನುದಾಗ ನಿಂತುಕೊಂಡಿರಬೇಡಿ ಇತ್ತ ಕೊಳ್ಳಿರಿ ಎನ್ನುದ ಸುತ್ತಲೂ ಪದರಿಸಿದನು ಮಿತ್ರ ಜಾತಿಗಳ ಸುತ್ತಲೂ ಪದರಿಸಿದನು ಮಿತ್ರ ಜಾತಿಗಳ ಮನಸ್ಸಿನ ಪಿತ ನೀನು ಮಾತಿಲಿ ಬಿಟ್ಟದು ಕರ್ಣಯ ಎನ್ನ ಮನದಲ್ಲಿ ಕಲಪೋ ಕಂಬಲವಿರ್ಬೋದು ಕರ್ಣಯ ಧನುವೆತ್ತಲಾರೆ ಕೂರ್ಗಣ್ಣೆಯ ತೊಡಲಾರೆನು ಗೋಗ ಕರ್ಣಜಾಗೈ ಮೇಣನಗೀಸು ಬಗೆಗಾಣದಾತನ ಮೇಲಿನ್ನು ಮೇಣನಗೀಸು ಬಗೆಗಾಣದಾತನ ಮೇಲಿನ್ನು ಕರ್ಣಯಾಗೈಯೇ ಮನಸ್ಸಿದ ಪಿತ ನೀನು ಮಾತಿಲಿ ಬಿಟ್ಟಾಡು ಕರ್ಣಯಾರೇ ಯಾರೇ ಒಂದು ಅಬೇರಿ ಪುಡವಿ ಪಾಲಕನಿಂದ ಹೆಚ್ಚು ತೋರುತ್ತಲಿದೆ ಕರ್ಣಯಾರೈ ಕರ್ಣಯಾರೈ ಪಡವಿ ಬಾಲಕನಿಂದ ಹೆಚ್ಚು ತೋರುತ್ತಲಿದೆ ಕರ್ಣಯಾರೈ ಎಲ್ಲ ಒಡಗೊಟ್ಟಿದವನು ಸಂಬಂಧವ ಎಲ್ಲ ಒಡಗುಟ್ಟಿದವನ ಸಂಬಂಧವು ತಿಳಿಯದು ಕರ್ಣಯ ಮನದಿದ ಪಿತ ನೀನು ಮಾತಿಲೆ ಬಿಟ್ಟಾಡು ಕರ್ಣಯಾರೇ ಕರ್ಣಯಾರೇ ಅಮ್ಮ ತಂಗಮ್ಮ ಸುಭದ್ರೇ ಸುಭದ್ರೇ ಅಂಬ ತಂಗಮ್ಮ ಸುಭದ್ರೆ ಒಳ್ಳೆ ನಿರ್ಮಲವಾದುದು ಕಾರ್ಯ ಗುಣಾರ್ತೆಯೇ ಒಳ್ಳೆ ನಿರ್ಮಲವಾದುದು ಕಾರ್ಯ ಗುಣಾರ್ತೆಯೇ ನಾನೊಂದು ದಿನ ಸೂರ್ಯೋದಯದಿ ನಾನೊಂದು ದಿನ ಸೂರ್ಯೋದಯದಿ ನದಿ ಸ್ನಾನವಗೈದರ್ಘ್ಯದಲ
ಸುಭದ್ರೆಗೆ ಅಮ್ಮ ತಂಗಮ್ಮ ಸುಭದ್ರೆ ಒಳ್ಳೆ ನಿರ್ಮಲವಾದುದು ಕಾರ್ಯ ಗುಣಾತೆ ನಾನೊಂದು ದಿನ ಸೂರ್ಯೋದಯದಿ ನಾನೊಂದು ದಿನ ಸೂರ್ಯೋದಯದಿ ನದಿ ಸ್ನಾನವಗೈದರ್ಘ್ಯ ಜಲ ತುಂಬಿ ಕರದಿಗೆ ಮೌನ ಮುದ್ರಿಜ ತಾಳು ಮುದದಿ ಇರಲೇನೆಂಬೆಗಯನೆಂಬ ಹುಡುಗ ಅಂಬನದಿಯೇ ಅಮ್ಮ ತಂಗಮ್ಮ ತಂಗಮ್ಮ ಈಶನ ಕುಮಟೆಗೆ ಕಮಲಾಸನನ ಪದವ ಆಯಾಸವಿಲ್ಲದೆ ಸುಲಭದಿಂದ ಕೇಶವನ ಕೂಡುವಡೆ ನೊಂದಿರೊಂದೆನುದ ಹೊಯ್ದಿದನು ಡಂಗುರವನವನು ಹೊಯ್ದಿದನು ಡಂಗುರವನವನು ಡಂಗುರವನವನು ಬಂದಿರೇ ಸಂಸಾರ ಜರದಿಯನು ದಾಂಟು ಬರು ಬಂದಿರೈ ಬಂದಿರೈ ಮಗಳ ಪದವಿಯನ್ನು ಬಯಸುವ ಸುಭದ್ರನೊಡನೆ ನೀವೆನುತ ಕರೆದಾಗ ಮರ ಜನಕನ ನುಡಿಗ ಕೇಳಿ ಸುಗರು ಜನಗೆ ಸುಜ್ಞಾನ ಮೂಡಲು ಕರವ ಜೋಡಿಸಿ ಚರಣಗೆರಗುದಲಿ ಮತಾಗ ಶರಣರ ಜಗ ಭೋಗದಾಯಕ ದುರುಳ ಚಿಗ್ನಗ ಪಕ್ಷಿಮಗನ ನಗರಿಯೇ ಪ್ರಗಲ್ಲಾದರ ಮಂದಿರ ಬೇರೆ ಬೇರೆಪ್ಪ ಊರ ಬಲವಂಡವರು ಗಂಗಾದೇ ಬರೆಯಂದರದೆ ನಿಂದ ಬೇರೆ ಬೇರೆಲ್ಲರಿಗೆ ಕರಗಳ ಮುಗಿದ ರಾಮ ಬಂದದ ಲೇಸಾಯಿತ ಈಗಾದ ಮೇಲೆ ನೊಂದು ಮಾಡ್ಬೋದಿಲ್ಲೇನೋ ನಾವು ಬಂದದ ಲೇಸಾಯಿತ ಈಗಾದ ಮೇಲೆ ನೊಂದು ಮಾಡ್ಬೋದಿಲ್ಲೇನೋ ನಾವು ಕಂದ ಹೋಗ ಯೋಧ್ಯ ನಗರಕ್ಕೆ ಆನೆ ಮಂದಿ ಸಗರ ಜವಳಬುದಕ್ಕೆ ಕಂದ ಹೋಗ ಯೋಧ್ಯ ನಗರಕ್ಕೆ ಆನೆ ಮಂದಿ ಸಗರ ಜವಳಬುದಕ್ಕೆ ಅಂದಿನ ದಿನಕ್ಕೆ ಲಕ್ಷ್ಮಣ ಸಂಗೀತ ಪುರಕ್ಕೆ ತಕ್ಷಣ ಬರುವುದ ಬಂದದ ಲೇಸಾಯಿತ ಅಣ್ಣ ನೀವು ಮೂವರು ಅರಣ್ಯ ತೊಳಿರೋ ಭಾಗ ಅಣ್ಣ ನೀವು ಮೂವರು ಅರಣ್ಯ
ತೊಳೆರುವಾಗ ಬಣ್ಣವೇ ನನಗೆ ಪುಣ್ಯ ಪುರುಷ ನಿನ್ನ ಪಾದವ ಬಿಡನೆಂದು ಪುಣ್ಯ ಪುರುಷ ನಿನ್ನ ಪಾದವ ಬಿಡನೆಂದು ಕಣ್ಣ ನೀರನ್ನು ತುಂಬಿದ ಅಣ್ಣ ಶ್ರೀರಾಮಚಂದ್ರ ಒಂದು ದಿನ ರಜತ ಚಲತೆ ಗಣ ಬೃಂದವನ ರಾಘೋತ ಒಂದು ದಿನ ರಜತ ಚಲತೆ ಗಣ ಬೃಂದವನ ರಾಘೋತ ಇಂದು ಶೇಖರ ಎಂದ ಹಿಮಗಿರಿ ನಂದನೆಯೊಳು ಲೋಲಾಲೋಚನೆ ಕೇಳ ಸತ್ಕಾಲಗಿ ಯುಗ ತಂದು ಬಸವ ಲೋಲಾಲೋಚನೆ ಕೇಳುತ್ತೇನು ಸರ್ಕಾಲಗಿ ಯುಗ ತಂದು ಬಸವಾಗ ಇಂದು ಹಿಂದುಳಿದೆ ನೀನು ಎದಾಗ ಚಿನ್ನ ಬಂದ ನಮ್ಮ ಶೈಲದ ವಿಭವ ನೋಡುತ್ತ ನಮ್ಮ ಶೈಲದ ವಿಭವ ನೋಡುತ್ತ ನಿರ್ಮಲ ದಿನ ನಿರ್ದಯ ನಮ್ಮ ಶೈಲದ ವಿಭವ ನೋಡುತ್ತ ನಿರ್ಮಲ ದಿನ ನಿರ್ದಯದ ಒಮ್ಮೆ ಕೈಗೆತ್ತವ ವಿಭೋದಿಗ ಒಮ್ಮೆ ಗೆನದ ಗಜಮುಖದ ಬಗೆ ಗಣಪಗೆ ಜಗದ್ರಿ ಜಗ ವಂದಿತಾಗೆ ಆರತಿ ಎತ್ತಿರ ಒಳ್ಳೆದಾದವಲು ತೆಂಗಿನಕಾಯೇ ಕಡಲೆಯೋ ಒಳ್ಳಿತದವಲು ತೆಂಗಿನಕಾಯೇ ಕಡಲೆಯೋ ಎಳ್ಳು ಡೋಳಿಗೆ ಕಬ್ಬು ಮೆಲುವ ಬಗೆ ಬೆಳ್ಳಿಯ ಗುರಿಗೆಜ್ಜೆ ಗಳಗಟ್ಟಿ ಕುಣಿಯುವ ಬೆಳ್ಳಿಯ ಗುರಿಗೆಜ್ಜೆ ಗಳಗಟ್ಟಿ ಕುಣಿಯುವ ಡೊಳ್ಳಿನ ಗಣಮಗೆ ಆರತಿ ಎತ್ತಿರೆ ಆರತಿ ಬೆಳಗಿರ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರುರೇವ ಜಗತ್ ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸ್ತುತಕಾರಿ ಸರ್ವದ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಯಾ ಕುಂದೇ ಋತುಷಾರಕಾರ ಧವಳಾಯ ಸುಪ್ರವತ್ರಾನ್ವಿತಾಯ ವೀಣಾವರದಂಡಮಂಡಿತಕರಾಯ ಶ್ವೇತೋತ್ಮಾದನಾಯ ಬ್ರಹ್ಮಾಚ್ಯುತರಂಗನ ಪ್ರವೃತವಿಜದೇವಿ ಯುಧಾ ಪೂಜಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷದಾಢ್ಯಾಪಕ ಶರಣು ಪಾರ್ವತಿ ಕಂದ ಗಣಪತಿ ಶರಣು ಪಾವನ ಮೂರುತಿ ಅಗುಬಾಗನ ಭುವನ ಮೂಗನ ನಗವತಿ ನುತಗನಿ ಸಗಾಯ ಶರಣು ಶರಣು ಮೊದಲು ಪೂಜೆಯ ಕೊಂಬ ಗಜಮುಖ ವಿಧಿ ವಿನುತ ಸುಖದಾಯನ ಮಧುಪುರಾಧಿಪತ್ರಾಗಿ ಕೊಡು ಸಂಪದಗಳನ್ನು ಗಣನಾಯಕ ಶರಣು ಶರಣು ಶ್ರೀಮದ್
ತಿರುಮಾರಮಣ ಗೋವಿಂದ ಗೋವಿಂದ. ನಾನೇ ಸರಿ ಹೊರಟ ಬಂದಂತ ಕಾರ್ಯ ಆಗುವಂತಹ ಸಂತೋಷ ದೃಷ್ಟಿ ಕಾಯಿಸಿದಷ್ಟು ಕಾಣುತ್ತಿರುವ ನಮ್ಮ ರಾಕ್ಷಸ ಅರಸನ ಬಾಯಿಂದ ಏನು ಬರ್ತದೆ, ನಮ್ಮಿಂದೇನ ಕಾರ್ಯ ನಡೆಯಲಾರೆ ಎಂಬ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ತಾನೊಂದು ಎಂಬ ಹಾಗೆ ಕತ್ತೆತ್ತಿ ನೋಡ್ತಾ ಇದ್ದಾರೆ. ರಂಜಯತಿ ಇತಿ ರಾಜ. ಈ ಮಾತಿಗೆ ಇವತ್ತು ಪ್ರತಿಯೊಬ್ಬರೂ ಕೂಡ ಬೆಟ್ಟೆತ್ತಿ ತೋರಿಸುವಂತಹ ವ್ಯಕ್ತಿತ್ವವುಳ್ಳವರಾಗಿದ್ದೇನೆ ಎನ್ನುವಲ್ಲಿಗೆ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ರಾಘವದೀಪುರವಾಗಿ ಎಲ್ಲಿ ನೋಡಿದಲ್ಲಿ ಪ್ರತಿಯೊಬ್ಬರೂ ಸಂತೋಷದಿಂದ ನಲಿಯುತ್ತಾರೆ ಅಂತಾದರೆ ರಾಜನು ನನಗಾಗುವಂತಹ ನಾನು ಮಾಡುವಂತಹ ಕರ್ತವ್ಯದಲ್ಲಿ ತಿದ್ದಿ ತೀಡುವುದಕ್ಕೋಸ್ಕರವಾಗಿ ಒಂದರೆಯಲ್ಲಿ ಕೂಗಲಿದ್ದಾರೆ. ನಾನೊಂದು ಕಾರ್ಯವನ್ನು ಹೇಳುವುದಕ್ಕೆ ಮುನ್ನವೇ ಕಾರ್ಯವನ್ನು ಮಾಡುವುದಕ್ಕಾಗಿ ಎದೆಯೆತ್ತಿ ನಾನೊಂದು ಎಂಬ ಹಾನವನ್ನು ತಂದು ನಾನು ನಮ್ಮ ಮುಂದೆ ಕೈ ಕಟ್ಟಿ ಬೆನ್ನು ಬಗ್ಗಿ ಶಿರ ಬಗ್ಗಿಸಿ ಕೇಳಿಸುವಂತಹ ನಮಸ್ಕಾರ ಮಾಡಿ ಯಾವ
ಮೊದಲೇ ತೋರಿಸುವ ತೋರುದನು. ನಿಜ ನಿಜ ಲೋಕದ ಜಗತ್ತನ್ನು ಅವರ ಆಕಾರ ತೊಡೆಯನ್ನು ಮೆಟ್ಟಿ ತುಳುಗಿದ್ದೆ. ಇನ್ನು ಉಳಿದದ್ದು ಒಂದು ವೈಮಾನಿಕರು, ನಾವು ಹಿರಿತನದವರು. ಅದು ಮಾತ್ರ ಇಲ್ಲ. ನನಗೆ ಅಲ್ಲಿಗೆ ಹೋಗುವ ಬಗ್ಗೆ ನಿಮ್ಮನ್ನು ಕೇಳಿದ್ದೆ. ಅವರು ಈಗ ನಮಗೆ ತೊಂದರೆ ಉಂಟೆ. ಹಾಗಿದ್ರೆ ಆ ಕೇಶವನನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಕೇಶವ ಇನ್ನಷ್ಟು ಹೊತ್ತು ನಮಗೆ ಯುದ್ಧ ಮಾಡುವುದಕ್ಕೆ ಕಷ್ಟ ಆಗುತ್ತದೆ. ಆದರೆ ನಾರಾಯಣನ ಪಡೆಯಲಿಕ್ಕೆ ಏನು ಮಾಡುವುದು?
ಈ ಮಗ ಬರುವುದಕ್ಕೆ ಕಾರಣವು ಅರ್ಥವಾಗಲಿಲ್ಲ. ಮನಸ್ಸಿನಲ್ಲಿ ಹುದುಗಿರುವಂತಹ ವಿಚಾರಗಳು ಬಂದಾಗ ಮನಸ್ಸಿಗೆ ಸಂತೋಷವಾಗುತ್ತದೆ. ಯಾರನ್ನು ನಂಬಿದ್ರು ಪುರುಷೋತ್ತಮವನ್ನು ನೋಡುವುದಕ್ಕೆ ಆಗೋದಿಲ್ಲ ಸ್ವಾಮಿ. ಪುರುಷೋತ್ತಮನನ್ನು ನಂಬಬಹುದು. ಆಚರಣೆಯನ್ನು ಪ್ರಜಾವರ್ಗಗಳು ಪುರುಷರಿಗೆ ಉತ್ತಮ ಪುರುಷೋತ್ತಮ, ನಾನು ಪುರುಷೋತ್ತಮ. ನಮ್ಮ ಮಹಾಲೋ ಪುರುಷರಲ್ಲಿ ಉತ್ತಮ ಯಾರು? ಅವ ಪುರುಷೋತ್ತಮ. ಅವನನ್ನು ಯಾವ ಹೇಳ್ತಾರೆ ಲೆಕ್ಕ ಬಿಡು. ಅಯ್ಯೋ, ಪ್ರಜೆಗಳನ್ನು ರಾಜನಾದವ ಯಾವ ರೀತಿ ಸಂರಕ್ಷಿಸಿಕೊಳ್ಳುತ್ತಾನೆ, ಅದೇ ಪ್ರಕಾರವಾಗಿ ಅರಸನನ್ನು ಕಾಯ್ದುಕೊಳ್ಳಬೇಕೆಂದಂತಹ ಉತ್ಕಟಾಕಾಂಕ್ಷೆ ನಿಮ್ಮದಿರುವಾಗ ಅದು ನನಗೆ ಸಂತೋಷವಾದ. ಸ್ವರ್ಗಲೋಕದಲ್ಲಿರೋ ನನ್ನ ತೀರ್ಮಾನ ಹೀಗೈತಿ. ಅದೇನು ತಕ್ಕ ಸಮಯಕ್ಕೆ ನಾವು ಕಾಯಬೇಕು. ಎಚ್ಚರಿಸಿದ್ದು ನೀನು ಒಳ್ಳೆಯದಾಯ್ತು. ಹೌದು, ನೀನು ಎಚ್ಚರಿಸಿದ್ದು ಒಳ್ಳೆಯದೇ ಆಯ್ತು. ಹೌದು, ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ಯಾವ ರಮಣನನ್ನು? ಹರಣನ್ನು. ಹರಣನು ಗಿರಿಜಾರಮಣನನ್ನು ಗಿರಿಜಾರಮಣನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಬೇಕು ಬೇಕಾದಂತಹ ವರಗಳನ್ನು ಪಡಬಾರದು. ಈಗ ಸಂತೋಷವಾಗದಿದ್ದದ್ದು ಇನ್ನು ಯಾವಾಗ ಸಂತೋಷ ಆಗೋದು? ನಾಲ್ಕು ಪಡೆಗಳಂದ್ರೆ ಇನ್ನಷ್ಟು ಸಂತೋಷವೇ. ಅದಕ್ಕೋಸ್ಕರವಾಗಿ ಲೋಕಾಭಿಪುರದಲ್ಲಿ ಲೋಕಾಭಿಪುರದಲ್ಲಿ ಪ್ರಜಾವರ್ಗವನ್ನು ಸಾಕಿ ಸಲಹಿಕೊಂಡು ಅನ್ನರಿಂದ ದಾಳಿಯಾಗದ ಹಾಗೆ ರಕ್ಷಣೆ ಮಾಡಿಕೊಂಡು ಪುರದ ಸಂಪೂರ್ಣ ರಕ್ಷಣೆಯನ್ನು ನಿಮಗೆ ವಹಿಸಿಕೊಟ್ಟಿದ್ದೇನೆ. ನಾನು ಕಾಡಿಗೆ ಹೋಗಿ ಹರಣವನ್ನು ಒಲಿಸಿ ಬರ್ತೇನೆ. ಆ ತನಕ ನೀವು ನಿಮ್ಮ ಕೆಲಸವನ್ನು ತಲೆಗೆ ಅಪ್ಪನೇ ಮಂತ್ರಿಯವರಿಗೆ ಪುರರಕ್ಷಣೆಯನ್ನು ವಹಿಸಿ ಹೇಳ್ತೇನೆ. ಜೂಜು ಗುಣಗಳನ್ನು ಮಾಡುತ್ತಿರುವಂತಹ ನದಿಯಲ್ಲಿ ಒಂದು ಸುತಿರ್ಭೂತನಾಗಿದ್ದೇನೆ. ತಪಸ್ಸಿನ ಇದು ಸುಸ್ತ. ಇಲ್ಲಿ ಕೈಲಾಸ ಲೋಕವನ್ನು ಭಜಿಸ್ತೇನೆ.
ಶೀಘ್ರವಾಗಿ ನನ್ನ ಕರೆಗೆ ಹೋಗಿ ನನ್ನ ಭಕ್ತಿಯನ್ನು ಮನ್ನಿಸಿ ಪ್ರಾರ್ಥನೆ ಮಾಡುತ್ತಿರುವ ನನ್ನನ್ನು ಅನುಗ್ರಹಿಸಬೇಕಂತೆ. ಮಹಾದೇವ, ಮಹೇಶ್ವರನೇ, ಶಂಕರನೇ, ವಿಷವರ್ಧನೇ, ಪ್ರತಿವಾಸನೇ, ದೇವದೇವೇಶನೇ, ಶ್ರೀಕಂಠನೇ, ಶರಣೇ, ಶಂಭೋ ಬರೋದಿಲ್ಲ. ನಾನು ಕಳೆದಂತಹ ಕರೆದನಿಗೆ ಕೇಳಿಸಲಿಕ್ಕೆ ನನ್ನ ಭಕ್ತಿ ಸೌಂದರ್ಯವಾಗಿದೆ. ನಿನ್ನನ್ನು ಒಲಿಸರೆ ಮರಣಿ ನಾನು ಪುರವನ್ನು ಸೇರುವವನಲ್ಲ. ನಿನ್ನನ್ನು ಬಯಸುವಾಗ ನೀನು ಬರುವುದಿಲ್ಲ ಅಂತಾರೆ. ನನ್ನ ಶಿರವನ್ನು ನಿನಗೆ ಅರ್ಪಿಸ್ತೇನೆ. ತಪಸ್ಸಿಗೆ ಮೆಚ್ಚಿ ಮೈದೋರಿದ್ದೇನೆ. ನಿನ್ನ ಮನಸ್ಸಿನ ವಾಂಛೆ ಏನೆಂಬುದನ್ನು ಅರಿವು, ಅದನ್ನು ನಾನು ಈಡೇರಿಸುತ್ತೇನೆ. ನೀನು ಪ್ರತ್ಯಕ್ಷನಾಗದೆ ಹೋದಾಗ ಮನ ಮಂದು ನನ್ನ ಸೇವನ್ನು ನಿನ್ನ ಪಾದಕ್ಕೊಪ್ಪಿಸುವುದಕ್ಕೋಸ್ಕರವಾಗಿ ಕರದಲ್ಲಿರುವ ಭಕ್ತಿಯನ್ನೇ ಕ್ಷಣಾರ್ಥದಲ್ಲಿ ಬಂದು ನನ್ನ ಕಠಾರಿಯನ್ನು ಹಿಡಿಯುವುದರ ಮೂಲಕವಾಗಿ ದೀರ್ಘವಾದ ಕಠಿಣವಾದ ತಪಸ್ಸನ್ನು ಬಿಟ್ಟು ಮೇಲ್ಮಗನೇ ವೇದಾರ್ಥನ್ನು ಖಂಡಿಸ್ತೇನೆ ಎಂಬ ಹಾಗೆ ಹೇಳಿದಂತಹ ಮೃದು ವಚನ ಸರಿ.
ನನ್ನಲ್ಲಿ ಹುದುಗಿದ್ದಂತಹ ಸಂಪೂರ್ಣ ವಿಚಾರವನ್ನು ನಿಮ್ಮಲ್ಲಿ ಹೇಳೋಣ ಮುಂದರಿದ್ರೆ ಏನು ಎಲ್ಲವನ್ನು ವಿವರವಾಗಿ ಹೇಳುವಷ್ಟು ವ್ಯವಧಾನ ನನಗಿದೆ. ನನ್ನ ಬೇಡಿಕೆಗೆ ಅಷ್ಟು. ಅದಕ್ಕೆ ಒಂದೇ ರೂಪದಲ್ಲಿ ಹೇಳುವುದಿದ್ದು ಸರಿ ಹೇಳು. ಒಂದು ಸಿಕ್ಕಿದ್ರೆ ಸಾಕು, ಏನದು? ಮತ್ತೆ ಎಲ್ಲ ನಾನು ಬರ್ಕೊಡ್ತೀನಿ. ಇದು ಹೋದ್ರೆ ಸಾಕು, ಮತ್ತೆ ಇದು ಶರೀರ ಮಾತ್ರ. ಅಮರತ್ವವನ್ನು ಗಮನಿಸಬೇಕು. ಅಯ್ಯ ಆ ಒಂದು ವಿಚಾರವನ್ನು ಅಧಿಕಾರ ನನಗಿಲ್ಲ, ಅಮರತ್ವವನ್ನು ಜೀವ ಅಧಿಕಾರ ನನಗಿಲ್ಲ. ಅಯ್ಯ ಶತ್ರುಪಸೂರನ, ನೀನು ಕೇಳಿದಂತಹ ಅವರ ಅಮರತ್ವವನ್ನು ನೀಡಬೇಕು ಎಂಬುದಾಗಿದೆ. ಅದು ಒಂದು ಅಧಿಕಾರ ನನಗಿಲ್ಲವಯ್ಯ. ಅದನ್ನು ಹೊರತುಪಡಿಸಿ ಬೇರೆ ಯಾವುದಾದರೂ ವರವನ್ನು ಕೇಳು, ಅದನ್ನು ನೀಡಲು ಶಕ್ತನಾಗಿದ್ದೇನೆ. ಅಮರತ್ವವನ್ನು ಕೊಡುವ ಅಧಿಕಾರ ನಿಮಗೆ ಇಲ್ಲವಯ್ಯ. ನಿಮ್ಮ ಅಧಿಕಾರಕ್ಕೆ ಒಳಗೊಂಡು ಯಾವುದನ್ನು ಕೊಡ್ತೀರೋ ಸರಿ, ಇದು ನನಗೆ ಯಾರು ಎದುರಿಲ್ಲ ಅಂತ ಆದ್ರೆ ಮರಣ ಉಂಟು. ಮರಣ ಬರಲಿಕ್ಕಿಲ್ಲ. ಯೋಗಾಭ್ಯಾಸವನ್ನು ಮಾಡಿಕೊಂಡಿದ್ದೇನೆ, ಅದು ಒಂದು ನನಗೆ ಸಿಕ್ಕಿದೆ. ಎದುರು ಬರುವವರನ್ನು ಕೇಳುವ ಅಧಿಕಾರ ನನಗೊಂಡು. ವೈದಿಕನು ಯಾರೇ ಬರಲಿ ಅವರನ್ನು ಹೇಳು, ಬರೆಯುವ ಶಕ್ತಿ ಆಯುಧವನ್ನು ಕೊಟ್ಟರೆ ಸಾಕು. ಶಕ್ತಿ ಆಯುಧ ಇದ್ರೆ ಸಾಕು. ಅದನ್ನು ಎತ್ತುವುದಕ್ಕೆ ಕರಕ್ಕೆ ಬಲ ಬೇಕು, ಶರೀರಕ್ಕೆ ಬಲ ಮತ್ತಿಗೆ ಸ್ವಲ್ಪ ಕೆಲಸ ಸರಿಯಾಗಿ ಸಿಕ್ಕ ಹಾಗೆ ವ್ಯವಸ್ಥೆ. ಇಷ್ಟನ್ನೆಲ್ಲ ನೀನು ಕರುಣಿಸಿದ್ರೆ ನೀನು ಹರಿ ವಿಧಿ ಇವರ ಯಾರು ನನಗೆ ಬದಲಾಗ ಬರ ಕೊಟ್ಟರೆ ಸಾಕು. ಆಯುಧ ಶತ್ರುಪಸೂದನ, ಇದು ಈ ದಿವ್ಯಾಯುಧವನ್ನು ನಿನಗೆ ನೀಡುತ್ತಿದ್ದೇನೆ. ನಮ್ಮ ತ್ರಿಮೂರ್ತಿಗಳಿಂದ ನಿನಗೆ ಮರಣ ಬರುವುದಿಲ್ಲವಯ್ಯ. ಆದರೆ ಒಂದು ವಿಚಾರ, ಆಯುಧವೇ ಮೈದೋರವೆಂದಲ್ಲಿ ನಿನಗೆ ಅಂತ್ಯವಾಗುತ್ತದೆ. ಸದಾ ಅದನ್ನು ನೆನಪಿನಲ್ಲಿಟ್ಟುಕೋ, ನಿನಗೆ
ಹೋದ ಕಾರ್ಯ ಕಂಡು ಮುಂದೆ ಹೋಗುವ ಬಗ್ಗೆ ನಿನ್ನದೇನು ಅಭಿಪ್ರಾಯ? ದೇವಲೋಕವನ್ನು ಪ್ರವೇಶ ಮಾಡುವುದಕ್ಕೆ ಸರಿಯಾಗಿ ನಮ್ಮ ಕೇಳುತ್ತಾ ಬಂದಿದೆ. ಹೌದು, ಅದು ಶುಭ ಶುಭ ಸೂಚನೆ. ತಡ ಮಾಡುವುದು ಸರಿಯಲ್ಲ. ಈ ಕ್ಷಣದಲ್ಲಿ